ಪನ್ಪುನಾತೆ ನಮ್ಮ ದ್ವಾರದ ಕೆಲಸ ನಮ್ಮ ಈ ದೋಷ ಮೂಲ ಇತ್ತದ ಪೂರ ಮಂತ್ರ ದ್ವಾರದ ಕೆಲಸ ಮುಂತಾರ ಬಲ್ಲಿ ಬಂದು ಆಡ ಊರ್ದಕ್ಕೆಲ್ಲ ಊರೆಲ್ಲ ಪಂಡಿತಿದ್ದ ಎಲ್ಲ ಪ್ರಶಾಂತಿಗೆ ಕೊಡೋದು ಮಂತೆ ಅದನ್ನ ದೀರ್ಘ ಕೊಡೋದು ಮಂತೆ ಅದನ್ನ ಶೇಖರಕ್ಕೆ ಕೊಡೋದು ಮಂತೆ ಅಂಚಿನ ಪಾತ್ರ ಬಲ್ಲ ಪುಸ್ತನಾಗಿ ಕೊಡೋದು ಅಂತೇಳಿ ಅಂಚಿನ ಬರ ಬಲ್ಲಿ ಊರೆಲ್ಲ ದ್ವಾರ ಬೋಡು ಸಂಸ್ಥೆಗಳು ಬೈದೇರಿ ಅಕ್ಲೇನು ಬೊಕ್ಕ ನಿಕ್ಲೆ ಗುರ್ತ ಮಂತ್ಲ ಕೊಡ್ಕೊಂಡು ನಮ್ಮ ನಿರಾಕರದಲ್ಲಿ ನಮ್ಮ ದೇವಸ್ಥಾನಕ್ಕೆ ಏಪಾಲ ಬೇಲೆ ಮಾಡ್ಕೊಂಡು ನಮ್ಮ ಸಂಸ್ಥೆ ಬೈದೇರಿ ನನ್ನ ನೆಕ್ಸ್ಟ್ ಸಂಸ್ಥೆಗಳ ಬರುವೆ ಇಲ್ಲಿ ಒಂದು ದೇವಸ್ಥಾನ ಎಲ್ಲ ನಿಖಿಲಗಳ ದೇವಸ್ಥಾನ ಹೆಚ್ಚೆ ನಾವೊಂದು ನಮ್ಮ ಡಿವೈಡ್ ಮಾಡ್ತೀವಿ ಅದ್ರ ಮಮ್ಮಿ ಅಕ್ರಮ ಕನ್ನಡ ಗೊತ್ತಿಲ್ಲ ಈ ವರ್ಷದ ಮೂಲ ಬೇಲೆ ಮಾತ್ರ ಈ ವರ್ಷದ ಮೂಲ ಬೇಲೆ ಮಾತ್ರ ನಕುಲೆ ಹೋಗ್ತೀನಿ ಸದಾ ನಮ್ಮ ಮಕ್ಕಳ ದೇವಸ್ಥಾನ ಅದ್ರ ಮಮ್ಮಿ ಅಕ್ರಮ ಅದೇ ಕನ್ನಡ ಗೊತ್ತಾಯ್ತು ಏಸಿಗೆ ಕಂಪ್ಲೇಂಟ್ ಹೋದಾಗ ಸೂರಜ್ ಫೋನ್ ಪನ್ಪೆ ದಾದ ಸೂರಜ್ ಹೆಚ್ಚಿನ ಕಿರಿಕಿರಿ ಕೊಕ್ಕಡೆ ಬೇರೆ ಒಂದು ನೋಟಿಸ್ ಕೊಡ್ತೇವೆ ಒಂದು ನೋಟಿಸ್ ಕೊಡ್ತೇವೆ ಆ ನೋಟಿಸ್ಗೆ ಬಿಡುಗಡೆ ಬಂದದನ್ನೆಲ್ಲ ಇನ್ವಿಟೇಷನ್ ಪಂಕ್ತಿಜಿ ಬಂದ ಅಧ್ಯಕ್ಷ ಒಟ್ಟಿಗೆ ಸೇರ್ತು ಮಾಡ್ಬೋದಮ್ಮ ಆಗ ನಮಗೆ ತಂತ್ರಿ ಚೇಂಜ್ ಆಗೋದ್ರಿಂದ ಹೆಂಗುಲ್ ಬರ್ತೀನಿ ಅದು ದೈವ ಕಟ್ಟಣೆಯೇ ಚೇಂಜ್ ಆದ ಹೆಂಗುಲ್ ಬರ್ತೀನಿ ಪೂಜೆ ಮಂತ್ರನೇ ಚೇಂಜ್ ಆದ ಬರ್ತೀನಿ ಬಂದಾಗ ನಮ್ಮ ಪೂರನೆಲ್ಲ ಕ್ವಶನ್ ಇಂಜಿನ ಬಂದ ನಮ್ಮ ಬರ್ಪುನಿ ಓಡಿ ನಮ್ಮ ದೇವಸ್ಥಾನಕ್ಕೆ ದೇವರಾಗಿಂದು ಬರ್ತೀನಿ ಅತ್ತೆ ಈರು ನಲಿಪೋರಿಂದ ಅತ್ತೆ ಈ ಕುಡೋರಿ ನಲಿಪು ಅತ್ತೆ ಕುಡೋರಿ ಪೂಜೆ ಮಂತ್ರ ಬರ್ತೀನಿ ಈ ವಿಷಯನ ಆಡಿನ ಬಂತೀನಿ ಇಂಚನೆ ಬಂತೀವಿ ಏರು ಬರ್ಪನೆಕ್ಲ ಸ್ವಾಗತ ಏರು ಕೋಪನೆಕ್ಲ ಪೋರ ಬಲ್ಲಿ ನಮ್ಮ ದೇವಸ್ಥಾನ ಪೋರ ಬಲ್ಲಿ ಬರ್ಪನಕ್ಕೆ ಪೂರ ಸ್ವಾಗತ ಆಡ ಬರ್ಪನೆ ಇಂಚಿನ ಕೂಡ ಕಂಡೀಷನ್ ಬರ ಬಲ್ಲಿ ಹೆಂಗೆ ಈ ತಂತ್ರಿ ಅಂಡ ಬರ್ಬೋದು ಈ ತಂತ್ರಿ ಅಂಡ ಬರ್ತೆ ಮೇರು ಭಟ್ರ ಅಂಡ ಬರ್ಬೋದು ಮೇರು ಭಟ್ರ ಅಂಡ ಬರ್ತೆ ಅತ್ತೆ ಮೇರು ದರ್ತನ ಬರ್ಬೋದು ಮೇರು ದರ್ತನ ಬರ್ತೆ ಅಂಚೊಬ್ಬರು ನಮ್ಮ ಓಡೆ ಬರ್ಬೋದು ಇನ್ನು ಹೆಂಗುಲು ಪುರಾಣಿ ಶ್ರೀಧರನ್ನ ನನ್ನ ಒಂದೇ ಸಮಯ ಬಂದ ಹೆಂಗುಲ ಎಲ್ಲ ಚಾನ್ಸ್ ಇತ್ತು ದೇವಸ್ಥಾನದ ಇತ್ತರ ಪ್ರಾಯಡ್ ಮುರಾಣಿಲ ಬಂದಿತ್ತೇರು ಆಲ ಬಂದು ಈ ಪ್ರಾಯಡ್ ಬರ್ತೀನಿ ಅಂತ ಕ್ಲಿಯರ್ ಬಂದೆ ನಲ್ಪ 5 ವರ್ಷ ಕರಿಯಾಗಿ 5-10 ವರ್ಷ ದೇವರ ಸೇವೆ ಮಂತ್ರ ಉಂಟು ಏನಿಗೆ ಅಂದು ಉಂಟು ಯೋಗ ಉಂಟು ಅಕಲ ಆಪೇರು ಐದು ಗೊತ್ತು ನಮ್ಮ ಆಪನ ಎಡ್ಡ ಕೆಲಸ ಅಡ್ಡ ಬರ್ಪುನ ಎಂಟಿನ ಲೆಕ್ಕಡಿ ಸರಿಯಾಗಿ ಊರ್ದಾಗ ಬೂರ ಪನ್ಪುಲ ಹಾಕಿ ಆನೆಲ್ಲ ಒಟ್ಟಿಗೆ ಉಪ್ಪಾಡು ಬಂದದ್ದು ಇತ್ತ ಮಿಕ್ಲೇನು ಬೂರ ಲೇಗಲಿ ಇತ್ತ ಒಂತೆ ಬರ್ತದು ನಮ್ಮ ಕಮಿಟಿನ ಮಂತುದಿನ ಟೀಮುಲು ಪೂರ ಬರ್ತೇವೆ ಅಂತ ಕೊಡ್ತದೆ ಅಕಲ್ನೇದುಲ್ಲ ನಮ್ಮ ನಿರ್ಧಾರನೇ ಒಂದೇ ಮನಸ್ಸಿಗೆ ಬಂದ್ಬಿಡಿ ನಿರ್ಧಾರ ಹೆಂಗೆಲ್ಲ ಇಂಚ ಬೊಕ ಎಲ್ಲ ಎಂಕುಲು ನಿಖಿಲಾಗಿ ಬಂದದ್ದು ಹೆಂಚಿನ ಹಬ್ಬ ಮತ್ತು ಬೇತೆ ಹೆಂಚಿನ ವಿಷಯ ವ್ಯವಸ್ಥೆನೆ ಮಂದೊಂದು ಪಾಪ ಅವು ಗೊತ್ತೀಚಿ ನಿಖಿಲೇಡಿ ಬಂದ ಇಂಚ ನಿಖಿಲ್ ಸರಿ ಮಂತದ್ದು ಕೊಡಲಿ ಕಂಪ್ಲೇಂಟ್ ಪೂರ ಪಿರದೆ ಪಡೋದು ಕರೆಕ್ಟ್ ಅದ ಪೂರಲ್ಲ ಕಂಪ್ಲೇಂಟ್ ಪೂರ ಪಿರದೆ ಬೊಕ್ಕ ಆಡಳಿತ ಮಲ್ಪಡಿ ಆಚರಣೆಗೆ ಅಡ್ಡ ಬರಬಲ್ಲಿ ಆಚರಣೆ ಬೇಕಾ ಆಡಳಿತ ಬೇಕು ಆಚರಣೆಗೆ ಏಪಲ ಅಡ್ಡ ಬರಬಲ್ಲಿ ಮುಗಿಸಿತು ಬಲಿ ಬಂಡ ಮುಗಿಸಿತು ಬಲಿಯೇ ಅವರು ಅವಳು ಏರು ಪೂಜೆ ಮಾಡ್ಕೊಂಡು ಪೂಜೆನೇ ಅವರು ಆಚರಣೆಗೆ ಅಡ್ಡ ಬರಬಲ್ಲಿ ತಕರಾರು ಬರಬಲ್ಲಿ ಹೆಚ್ಚಿನ ಇರ್ತನಲ್ಲ ಅಕ್ಲೆ ಕಂಪ್ಲೇಂಟ್ ಕೊಡ್ತೀನಿ ಬದಲಿ ಬರ್ತದೆ ಏನಾಗಲ್ಲ ಪಾತ್ರ ಇನ್ನಮ್ಮ ಎಂಚೆಂಚ ಮನ್ಕೋರು ನೀನು ಸರಿ ಮಂತದ್ದು ಹೋಯಿಂದ ಒಂದು ಬಂತು ಬಾಕಿನ ಬೇರೆ ಮೂರೇಗಿಲ್ಲ ಬಂದಿಲ್ಲ ಅಂದ ಅವು ಮಂತದ್ದು ಅಂದು ಮಂತದ್ದು ಅವು ಮಂತದ್ದು ಏನು ಮಾಡ್ತಾರೆ ಬಂತೋದು ತಪ್ಪು ಅಂತದೆ ನಾನು ಹೆಚ್ಚಿನೇ ಉಪ್ಪಡಿ ಇತ್ತ ಬರ್ಪಣಾಗಲ್ಲ ಪಂಕ ಅದು ಎಲ್ಲಿಯ ಮಾತಾಡ್ತಕ್ಕ ನಮ್ಮ ಒಂದೇ ಮಾತ್ರ ನಿರ್ಧಾರ ಫಸ್ಟಿಗೆ ದ್ವಾರ ಆವಡು ಬಂದ ನಿರ್ಧಾರ ಅದೆಲ್ಲ ಮುಂಚೆ ನಮ್ಮ ಈ ದೇವಸ್ಥಾನ ಜೀರ್ಣೋದ್ಧಾರ ವರ್ಷ ಒಂದೋಡು ಭಂಡಾರದಲ್ಲಿದ್ದ ಜೀರ್ಣೋದ್ಧಾರ ಅವೇಲಕ ನಮ್ಮ ಜೋಗಿ ಮನತ್ತ ಬೇಲೆ ಅವೇಲಕ ಕಟ್ಟೆದ ಜೀರ್ಣೋದ್ಧಾರ ಅವೇಲಕ ರೂಪ ನಮಗೆ ಈ ಗುವೇದ ಮೇಲೆ ಅಂಚೆ ಕಂಪೌಂಡ್ ಅಂತ ಕೂಡ ಬೇನೆ ಆಗ್ತದೆ ಅಪ್ಪಗ ಮಜಳದ ದೊಂಪ ಮಾಡಿತ್ತು 2 ವರ್ಷದ ದುಂಬು 21 ಮಜಳದ ಅಪ್ಪಗ ಈ ದೊಂಪ ಪಾಟಿನ ಕಡೆಗೆ ಪಂಡಿರಿ ಕೆಲವರು ಆವಾಗಲ ಕಡೆ ಜಾತ್ರೆ ಆಗಿ ಈ ಸರ್ತಿ ಈಗ ದೊಂಪ ಪಾಟಿನ ದುಡ್ಡು ದುಂಬೆ ಇದೆ ನೋಡು
ದುಂಬು ತೆತ್ತಿಜಾಂಡ ಇಲ್ಲಿ ಕಾರ್ತಿಕ ಪಣ್ಣಕ್ಕೆ ಉಳ್ಳೆ ಅಕ್ಕಳೆ ದುಂಬು ಪಾಡು ಅಂತ ಕಾಸು ದುಂಬು ಪಾಡು ನಮ್ಮ ದುಡ್ಡಿದ್ದಿ ಕಾಮನ್ ಕಣೆ ಲಾಸ್ಟಿಗೆ ಮಾಡ್ತೀರಿ ನಮ್ಮ ಮಾತ್ರ ಭಕ್ತಿಯನ್ನು ಪೂರ ಇದು ಮಾಡ್ತದೆ ಅದನ್ನ ಕಾಸು ಕೊಡೋದು ಅದು ದುಂಬು ಮಾಡಿ ಮಡಲ್ದ ದುಂಬು ಇತ್ಯಾದಿ ಈ ಶೀಟ್ ಅಂಚಿನ ಸಂದರ್ಭ ಇತ್ತು ನಮ್ಮ ಮಕ್ಕಳೇ ಈಗ ಬಂದುಕೊಂಡು ಈಗ ಮಾತ್ರ ನಮ್ಮ ಜಾತಿನ ಮುಕ್ತಾಯನ ಬಿಡೋದೇ ಸೆಟ್ಟಪ್ ಆಯಿತು ಆಂಡ ಈ ಅಪ್ಪೇನ ಒಂದು ಶಕ್ತಿಡಿ ಗರಿಸಾಯಿತು ಹೇಳಿದಾದ್ರೆ ಜಾತ್ರೆ ಇದನ್ನು ಮೂಲ ಕ್ರಮ ಸಹಕಾರ ಅದು ಮತ್ತೆ ಆಂಡ ಇದು ಮಾಡ್ಕೊಂಡ ಈ ಅಪ್ಪೇನ ಶಕ್ತಿನಿ ಪರೀಕ್ಷೆ ಮಾಡ್ತಾರೆ ಈ ಎಲ್ಲ ಗೋಯಗಳು ಅನ್ಕೊಂಡ ಅದು ಒಂದಕ್ಕೆ ಒಂದು ದಿನದಂತ ನಮ್ಮ ಅಪ್ಪೇನ ಏತ್ ನಂಬೋರ ಆತ್ಮಗಳಿಗೆ ಈ ತುಂಬುದು ಅಂಥದ್ದು ಏನು ಮಾಡ್ಕೊಂಡ ನಮಗೆ ಇಡೀ ಸಭೆಗೆ ಈ ಭಕ್ತಿಯನ್ನು ಸೇರಿದಲ್ಲಿ ನಮ್ಮ ಜ್ವರ ಲೆಕ್ಕ ಮಾತಕ್ಕನ ಸಹಕಾರ ಆಯ್ಕೆ ಹೂಡುದುಂಟು ಮಾತಕ್ಕನ ಸಹಕಾರ ಮಾಡ್ತೀವಿ ಅದಕ್ಕೆ ಶಕ್ತಿಯಾನುಸಾರ ಆಯ್ಕೆ ಒಳಗೆ ಧನ ಸಹಾಯ ಶ್ರಮದಾನ ಅವು ಪೂರ ಮಾಡ್ತದೆ ಆತಂದು ಅದನ್ನು ಕಂಪ್ಲೀಟ್ ಅದು ದೊಡ್ಡ ಅವರು ಬಂದು ಇಟ್ಟಿನ ಸಹಕಾರ ನಾನಾ ದುಡ್ಡು ಬಂದು ನೀರು ಮಾತಾಡಿ ಇನ್ನೊಂದು ಇಲ್ಲಿಯ ಸಭೆ ಏನು ಮಾಡ್ತದ ಇಲ್ಲಿಯ ಅಂಚ ಮೂಲ ಪ್ರತಿ ಒಂದು ಕೆಲಸ ಇಲ್ಲ ಗೆಳೆಯರ ಒಳಗೆ ಅಂಚೆ ಮೂಲ ಎಂಗ್ಲಿಗೆ ಶಬರಿ ಫ್ರೆಂಡ್ಸ್ ಮಾಡೋದ ಸಹಕಾರದಲ್ಲಿ ಅಂಚೆನೆ ಪಿಲಾರಿ ಯೋಗ ಮಂಡಲ ಅಕಲ್ ವೈದ್ಯರು ಅಂಚೆನೆ ರಕ್ತೇಶ್ವರಿ ಬಳಗ ಅಕಲ್ ವೈದ್ಯರು ಅಂಚೆ ಶ್ರೀಕೃಷ್ಣ ಮುಂತ ಭಜನಾ ಮಂದಿರದ ಕೊಲಾಡಿ ದ್ವಾರಕನಗರ ಅಂತ ಅಧ್ಯಕ್ಷರು ವೈದ್ಯರು ದಯಪಂಡ ಈ ಕೆಲಸ ಎಂಗ್ಲು ದುಂಬುಗೋತೀನಿ ಒಂಜಿ ದೈವದ ಒಂಜಿ ಅಪ್ಪಣದ ನೇಟ್ ಎಂಗ್ಲು ಪಿಲ್ಲರು ಅವಳ ಸಮಾಧಾನ ಪಾಡ್ತೀನಿ ಎತ್ತು ಸೇವಾಪುಂಡು ಒಂಜಿ ಸಂಸ್ಥೆಗೆ ಆತು ಕೆಲಸ ಎಂಗ್ಲು ರಾತ್ರಿ ಬಾಗಿಲು ಮನ್ಪು ಅಂಬದು ಪ್ರತಿಯೊಂದು ಎಂಗ್ಲಿಗೆ ಬೆರಿಸಾಯಿ ಗೆಳೆಯರ ಒಳಗ ಕಣ್ಣೀರು ತೋಟ ಅಂಚೆನೆ ಮೂಲೊಂಜಿ ಓಂ ಸಾಯಿ ಕಣ್ಣೀರು ತೋಟ ಅಕುಲು ಬೈದೇರು ಪ್ರತಿಯೊಂದು ಜವನಿಯರು ಎಂಗ್ಲಿಗೆ ಸಹಕಾರ ಕೊಡ್ತೇವೆ ಅಂಚೆ ಎಂಗ್ಲು ಮುರನಿ 25ನೇ ತಾರೀಕಿಗೆ ಡಿಸೆಂಬರ್ 25ನೇ ದೈವದ ಒಂದು ಅಪ್ಪನ ಜೊತೆ ಎಂಗ್ಲು ಇಂಚೆ ದ್ವಾರ ಮಂತಂದಲ್ಲ ಗೆಳೆಯರ ಒಳಗ ಅಂಚೆ ಎಂಗ್ಲಿಗೆ ಒಂಜಿ ಇನ್ನು ಅಪ್ಪನೆ ಬೋರ್ಡು ಹೈಟ್ ಫಸ್ಟ್ದ ಇದು ಕಟ್ಟದ ಬೈಕ್ ದಯಪಂಡ ಇನ್ನುವೇ ನಮಗೆ ನೋಟಿಸ್ ಇಂಚಿನ ಕಟ್ಟದ ಬೈ ಸೆಕೆಂಡ್ ಎಂಕ್ಲಿಗೆ ಜಯ ಗೊತ್ತಂಡೆ ನೇಟ್ ಎಂಕ್ಲು ಜಯ ಸಾಧಿಸವನು ಹಾಂ ಜಯ ಸಾಧಿಸವನು ದಯಪಂಡ ಇಂದು ಒಂಜಿ ಗ್ರಾಮಗೆ ಅಕ್ಕಳು ಮಂತಿನ ಬಾರಿ ಮಲ್ಲ ಅನ್ಯಾಯ ತಪ್ಪು ದಯಪಂಡ ಇಂದು ಕೇಸ್ ಕೊಡ್ತೀನಿ ಈ ಕ್ಷೇತ್ರಡು ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷನು ಸ್ಟಾರ್ಟಿಂಗ್ ಮೇಕ್ಲು ಸಮಿತಿ ಆದ ಮನ್ನಾಗ ಬಂದಿರು ಗೆಳೆಯರ ಬಳಗ ಎಂಕ್ಲಿಗೆ ಬೋರ್ಡು ನಿಕ್ಕುಲ್ಲ ಎಂಕುಲ್ಲ ಒಟ್ಟಿಗೆ ಮೂಲು ಇನ್ನು ಮನ್ಪುಗ ಕ್ಷೇತ್ರನ ಅಭಿವೃದ್ಧಿ ಮನ್ಪುಗ ಆನ ಇನಿ ಅಕ್ಕುಲೆ ಮುಂತ ಅಧ್ಯಕ್ಷನೇ ಗೆಳೆಯರ ಬಳಗ ಮಿತ್ ಸ್ಟೇಷನ್ಲ ಪಂಚಾಯತ್ಲ ಅವಳ ದ್ವಾರನು ಎಂಕುಲು ಅಕ್ರಮವಾದ ಮಂತಂದುಲ್ಲ ಅಕ್ರಮ ಜಾಗೆಡ್ ಎಂಕುಲು ಮಂತಂದುಲ್ಲ ಅಂಚೆನೆ ಐಕ್ ಇಂಚೆಂಚೆ ಎಂಕುಲು ಇಲ್ಲಾಗ್ಬೋದು ಡೊನೇಷನ್ ಮಂತಂದು ದಯಪಂಡ ಒಂಜಿ ಜಾಗೆಡು ಒಂಜಿ ದೇವಸ್ಥಾನ ಒಪ್ಪಡು ಆ ಊರ್ದಕ್ಕಲ ಕಾಸು ಬೂರ್ಣನೇ ಐಕೊಂಜಿ ಐಕ್ ಕಾಸು ಎಂಕುಲು ಕೇಣಿಂದ ಆತ ಎಂಕ್ಲಿಗೆ ಅಕ್ಕಲಾದ ಕಂತು ಕೊರೊಂದಿಲ್ಲ ದಯಪಂಡ ಇನ್ನೊಂಜಿ ಜಾಗೆದ ಒಂಜಿ ಶಕ್ತಿ ಈ ಮಣ್ಣದ ಶಕ್ತಿ ಅಂಚೆನೇಟಾದ್ರ ಅಕ್ಕಲೆ ಎನ್ನ ಒಂಜಿ ಸಾರ ಅಪ್ಪಡು ಮೂಲು ದಯಪಂಡ ಗೆಳೆಯರ ಬಳಗ ಪ್ರತಿ ಒಂಜಿ ನೆಟ್ಲ ಒಗ್ಗಟ್ಟುಂಡು ಐನೊಂಜಿ ಒಗ್ಗಟ್ಟುನು ಇತ್ತೆ ಪುಡಪುಡು ಭಕ್ತೊಂಜಿ ಈ ಗೆಳೆಯರ ಬಳಗ ಎಂಕ್ಲೆಗೆ ಒಂಜಿ ಕಪ್ಪು ಚುಕ್ಕೆ ಇಂದು ಮೆಕ್ಲು ಸರಿ ಇಜ್ಜೇರು ಊದಕ್ಲೆಡ ಪೂರ ಕಾಸು ಮಂತದು ಎಂಕ್ಲು ಜಾಲಿ ಮಂತಂದುಲ್ಲ ಅಂಚ ಅಕ್ಲ ಭಾವನೆ ದಯಪಂಡ ಈ ನೆಕ್ 5 ಲಕ್ಷ ಎಂಕ್ಲ ಐತೆ ಇಂದು ಎಸ್ಟಿಮೇಟ್ ಅಂಡ ಎಂಗ್ಲ ಗೆಳೆಯರ ಬಳಗಾಡು 5 ಲಕ್ಷ 2-3 ಜನ ಬಾರ್ದ ದಾರನು ಮನ್ಪುನ ತಾಕತ್ಲ ಈ ಶಕ್ತಿನ ಎಂಗ್ಲೆ ಕೊಡ್ತೇರು ಅಂಡ ಐಕ್ 10 ಜನದ ಕಾಸು ಬುರ್ಣನೆ ಐಕೊಂಜಿ ಕೊರ್ಲು ಬರ್ತದೆ ಅಂಚೆನೆಟಾದ್ರ ಎಂಕುಲು ಪೂರ ಈ ಏರಿಯಾಗೆ ಇನ್ನು ಎಂಕುಲು ಈ ಏರಿಯಾಗೆ ಎಂಕುಲು ಪೋತಿಜ ಇಂಚೆಂಚ ಗೆಳೆಯರ ಬಲಗಾಗಿ ಇಂಚೆಂಚ ಈ ದ್ವಾರಾಗ ಒಂದು ಸಮಸ್ಯೆ ಆಗ್ತದೆ ಎಂಕುಲು ಏಡಲ ಬಂತಿಜ ಅಂಡ ಎಂಕುಲು ಒಂದು ಸಂಘ ಸಂಸ್ಥೆಯನ್ನು ಫಸ್ಟ್ ಲೆತ್ತದ ಎಂಕುಲು ಒಂದು ಮೀಟಿಂಗ್ ಲೆತ್ತೊಂದು ಲೇಯ್ದ ಅಂಚೆನೆಟಾತ್ರ
ಈ ದ್ವಾರಗೆ ಪೂರ ನಿಕ್ಲು ಸಹಕಾರ ಕೊಡ್ತಾರೆ. ನಾನು ಖಂಡಿತವಾದ ಈ ದ್ವಾರ ನಿಕ್ಲು ದುಂಬು ಕೊನಪ್ಪ ಏತ್ತೇ ಭಂಗ ಬರೋದು ಎಂಕ್ಲು ವೈಕ್ಲ ರೆಡಿ ಆದಿಲ್ಲ ಗೊತ್ತಾಯ್ತು. ಏತ್ತೇ ಎಂದು ಬರೋದು ಎಂಜಿನೆಕ್ಲ ಎಂಗ್ಳು ರೆಡಿ ಆದಿಲ್ಲ ಅಂಚೆನೆ ನಿಕ್ಲ ಊರ್ದಕ್ಲ ಸಹಕಾರ ಅಲ್ಲ ಎಂಗ್ಳಿಗೆ ಬೋರ್ಡ್ ಬಂದೊಂದು ಎನ್ನರಡು ಪಾತ್ರ ಅಂಚೆನೆ ಮಕ್ಕೊಂದು ಎಂಕಲ್ನ ಒಂದು ಸಮಿತಿ ಆದ ಆತೀನಿ 5 ತಿಂಗಳು ಅಯ್ಯೋ ನೋಟಿಸ್ ಕಡಪುಡ್ದೇರಿ ಮತ್ತೆ ಲಾಸ್ಟ್ಗೆ ಏರ್ಲ ದಿಕ್ಕಿದ್ದೀರಿ ಮೆಕ್ಲಿಗೆ ದಾಲ ಮನ್ಪೇರಾಗಿ ಲಾಸ್ಟ್ಗೆ ಗೆಳೆಯರ ಬಲಗದ ದೈವಸ್ಥಾನದ ದ್ವಾರ ತೋಜಿ ಐತೆ ಗೆಳೆಯರ ಬಲಗ ತೋಜಿ ಐಕೆ ಎಂಕ್ಲೆಗೆ ಒಂಜಿ ಲಾಸ್ಟಿಗೆ ಗೊರಿ ದಯಪಂಡ ಮೆಕ್ಲು ಇನ್ನು ಮಂತದಿನಿ ಮಾತ್ರ ತಪ್ಪು ಆಂಡ ನಿಕ್ಲು ಐಕೊಂಜಿ ಸಹಕಾರ ಎಂಗ್ಲಿಗೆ ಖಂಡಿತವಲ್ಲ ಕೊರ್ಪರ ಬಂದಿದ್ದು ನಾನು ಅಂಚಿನವರು ನಮ್ಮ ತಪ್ಪ ಎಂಡ ಐಕೆ ಪೂರೆಲ್ಲ ಸೇರಿಡನೆ ಸರಿಯಾಪುದು ಇಟ್ಲಾಗೆ ಭವಿಷ್ಯಡ್ ಒಂಜಿ ಕಥೆ ಉದಾಹರಣೆ ಪನ್ಪೇನು ಕಾಶ್ಮೀರ ಪನ್ಪುನ ಕೇಂದ್ರ ಪೂರೆಲ್ಲ ಗೊತ್ತುಂಟು ಕಾಶ್ಮೀರ ಪನ್ಪದು ಅವಳು ಫಸ್ಟ್ ಆಮೇತೆ ಇಲ್ಲದೆ ನಡೆ ಪಾಕಿಸ್ತಾನದ ಕಲ್ವೇರು ಹತ್ತಂಡ ಆಯ್ತ ವಿರೋಧಿಲು ಬಂದಾಗ ಈಮೇತೆ ಇಲ್ಲದೆ ಆಮೇತೆ ಇಲ್ಲದೆ ಬೈದಿನಿಂದ ಮಾತ್ರ ಏನಿದ್ದೀನಿ ಬಾಕಲ್ಬಾರ್ದು ಉಲಾಯ್ ಕುಲ್ಲಿ ಲಾಸ್ಟ್ಗೆ ಮಿಯ ಬುಲಿಪುನಾಗ ಆಮೇತೆ ಇಲ್ಲದ ಹೆಜ್ಜೆ ಈಮೇತೆ ಇಲ್ಲದೆ ಹೆಜ್ಜೆ ಮಿಯ ಒರಿಯಾತಿ ಅಂಚನೆ ನಮ್ಮ ದೇವಸ್ಥಾನಕ್ಕೆ ಬರ್ಪುಡು ಇನಿ ಆಡಳಿತ ಮನ್ಪುನ ಒಂಜಿ ಪಕ್ಷ ಅವು ನಮ್ಮ ಪರವಾದ ಉಂಡು ನಮ್ಮ ಎನಿದ ದುವೇ ಒಂತೆ ಸಮಯದ ಬೊಕ್ಕ ಏರಗಾಂಡಲ ಬೇತಾಕ್ಲಿಗೆ ತಿಕ್ಕಂಡು ಆಡಳಿತ ನಮ್ಮ ಎಂಚಿನವು ವ್ಯವಸ್ಥೆಯಲ್ಲಿ ನಮ್ಮ ದೇವಸ್ಥಾನದಲ್ಲಿ ಎಂಚಿನವು ಅದಕ್ಕೋಸ್ಕರ ನಿಖಿಲೆಗೆ ಒಂಜಿ ವೇಳೆ ಏರಗಾಂಡಲ ಇತ್ತು ಪ್ರಾಬ್ಲಮ್ ಇತ್ತನ ನಿಖಿಲ ಅವಳ ಆತ್ಮೆಲ್ಲ ಪಲ್ಲೆ ನಿಖಿಲ್ನ ಆ ಪ್ರಾಬ್ಲಮ್ಗೆ ಎಂಕುಲ್ಲ ಬರ್ಪ ಮಾತಾಡ್ಲ ಒಟ್ಟಿಗೆ ಸೇರದು ಬೊಕಂದು ಏರೆಲ್ಲ ಉದ್ದೇಶಿಸದ ಮನ್ಪುನಿ ಅತ್ತಂಡ ಏರೆಲ್ಲ ವಿರುದ್ಧ ಮನ್ಪುನಿ ಅತ್ತೆ ನಮ್ಮ ಧರ್ಮದ ನಮ್ಮ ದೇವಸ್ಥಾನದ ನಮ್ಮ ಆಚರಣೆ ವಿಚಾರಣದ ರಕ್ಷಣೆ ಮನ್ಪುನ ನಮ್ಮ ಕರ್ತವ್ಯ ಅದುಪ್ಪುನು ನಮ್ಮ ಆಚರಣೆ ವಿಚಾರಣೆ ರಕ್ಷಣೆ ಮಂತಿಜಂಡ ನೆಕ್ಸ್ಟ್ ದ ಪೀಳಿಗೆಗೆ ಅವು ತಿಕ್ಕುಜಿ 5 ಬೊಕ್ಕ ಅಮೇರಿಕದ ಒಂಜಿ ವಿಜ್ಞಾನಿಗೆ ಮೊಲ್ತದು ಫೋನ್ ಮಂತ್ ಪನ್ಪೆ ವಿಜ್ಞಾನಿ ಇಂಚಿನ ಪನ್ಪೆ ಪಂಡ ಯಾನು ಓಡೆಲ ಪೋವಲಿ ನಾಗನ ಪೇರು ಮೈಪೆರ ಯಾನು ಇಂಡಿಯಾಗೆ ಪೋಡು ಬಂದು ಆಯೆ ಅತ್ತು ಪೋಯಂಡಲ ಬನ್ನಾಗ ನಮಗೆ ಉಪ್ಪೋಡುಂದಾಂಡ ನಮ್ಮನೇನು ರಕ್ಷಣೆ ಮನ್ಪುಡು ಒಂಜತ್ತೊಂಜಿ ನಾವು ಓಡೆಲೇ ಪೋಲೆ ನಿಕುಲು ಎಂಚಿನಲ ಮನ್ಪುಲೆ ನಮ್ಮ ಊರ್ದ ದೈವ ನಮ್ಮ ಊರ್ದ ನಾಗೆ ನಮ್ಮ ಇಂದು ಸೀಮೆದ ದೇವಸ್ಥಾನ ಅಡೇ ನಮ್ಮ ಹತ್ತಿಂದ ನಮ್ಮ ತಲೆಮಾರು ತಪ್ಪು ಕಾಣಿಕೆನ ಹತ್ತಿಂದ ಪಂಡಿನ ಪರಕೆಗೆ ಪಿರಿಯ ಪಂಡಿದು ಬರೋಡೆ ಅವು ಒಂತೆ ಸಮಯ ಲೇಟ್ ಆದಕ್ಕೂ ಮಸ್ತು ಉದಾಹರಣೆ ಆಗ್ತದೆ 35 ವರ್ಷ 40 ವರ್ಷ ಪೋತಿನಕಲು ಒಂದು 10-15 ವರ್ಷದ ಬೈದಿನ ಏತೋ ಉದಾಹರಣೆ ಮೂಲ ಆಗ್ತಾನೆ ಅಂಚಾದು ನಮ್ಮ ದೇವಸ್ಥಾನ ನಮ್ಮ ನಂಬುದುನ 80 ವರ್ಷದ ಇತಿಹಾಸ ಒಪ್ಪುನೇನೆ ನಮ್ಮ ರಕ್ಷಣೆ ಮಾಡ್ತಾನೆ ಐಕ್ ಅಕ್ಕಲ್ ಮೆಕುಲು ಹೌದಲ್ಲ ನಮ್ಮ ಒರಿಯನ ವಿರುದ್ಧ ಪಾತ್ರಗಳನ್ನ ಹತ್ತು ನಮಗೆ ಟೋಟಲಿ ಸರಿಯಾದ ಒಂದು ಪೋಡು ನೆಕ್ಸ್ಟ್ ದ ಪೀಳಿಗೆಗೆ ಉಪ್ಪೋಡು ಊರೆಲ್ಲ ಬತ್ತದು ಒಟ್ಟಿಗೆ ಮನ್ಪಡಿ ಆನ ಅವಡು ಅಯ್ಯ ಅವಡು ಪಂಪಿನ ವಿಷಯ ಆಯ್ತು ಅಲ್ಪದ ರೀತಿ ನೀತಿ ಅವು ಮಾತ್ರ ಒರಿವುನಿ ಆಯ್ತಾ ಒಂದು 10 ಮಿನಿಟ್ ಬರ್ಪೇರು ನಮ್ಮಡೆ ಅಕ್ಲೆಗೆ ನಮ್ಮ ವಿಷಯನ ಪನ್ಕ ಅಕಲು ಸರಿ ಮನ್ಪೇರು ಬಂದಂಡ ಓಕೆ ಅಕ್ಲೇನು ಮಂತದಿನ ಅಕಲು ಏರು ಟ್ರಸ್ಟ್ಲೇನು ಪೂರ ಮಂತದೇರ ಆ ಸರಕಾರದ ಅಥವಾ ಆ ಪಕ್ಷದ ವತಿದ್ದೇ ಬರ್ಪೇರಿ ಅಕ್ಲೆಗೆ ನಮ್ಮ ವಿಷಯನ ಪೂರ ಪನ್ಕ ನಮ್ಮ ಹಿಂದೂ ಧರ್ಮಡು ಪುನಿ ನೇಟ್ ಮಂತದೇರಿ ಅಕ್ಲೆ ಪನ್ಕ ಅದ್ರ ಸರಿ ಮನ್ಪೇರುಂಡ ಸರಿ ಮಂತಿಜೇರುಂಡಲ್ಲ ದ್ವಾರ ಆಪುಂಡು ಬೊಕ್ಕದ ನಿರ್ಧಾರ ನಿಮಗೆ ಪೂರೆಲ್ಲ ಪನ್ನೋಡು ಎಂಚಿನ ಮನ್ಪುನಿ ದಾದ ಆಪುಂಡು ದಾದ ಮನ್ಪುಗ ಬಂದು ಪೂರೆಲ್ಲ ವಿಚಾರ ಈತೆ ದ್ವಾರ ಆವಡುಂದೆ ಗಟ್ಟಿ ದೋರಟೆ ಪಲ್ಲೆ ದ್ವಾರ ಆವಡು ಪಂಡ ಹಿಂಗಲೆಲ್ಲ ದೃಢ ನಿರ್ಧಾರ ದ್ವಾರ ಉಂತೆರ ಇಜ್ಜಿ ಉಂತೆರ ಬಲ್ಲಿ ಇತ್ತ ಬರ್ಪಿನಕಲು ನಮಗೆ ಎಂಗಿನ ಪಂಪ ಇರ್ತೋಕ ಮೂಜಿ ಇದು ಮಂದು ತೀರ್ಮಾನ ಇನ್ನಂದ್ರೆ ಬೊಕ್ಕ ನಮ್ಮ ಪೂರೆಲ್ಲ ಸೇರಿದು ಕೂಡ ತೀರ್ಮಾನ ಮಂದುಗ ಕಮಿಟಿ ಎಲ್ಲ ಗೆಳೆಯರ ಒಳಗ ದೇವಸ್ಥಾನದ ವಿಷಯ ಆಗಿ ಕೆಲವರಿಗೆ ಕೇಸ್ ಮಾಡಿದೆ ಕೆಲವರಿಗೆ ಲೆಟರ್ ಕಾರ್ಡ್ ಕೊಟ್ಟಿದೆ ಆ ಕೇಸಿನಕಲು ಪೂರ ವಿರೋಧತ ನೋಡಿ ರಡ್ನೆತ್ತದಾದ ಮಂಡ ದೈವಸ್ಥಾನದ ಆಡಳಿತ ಮೊತ್ತ ಪೂರ ಆಡಳಿತ ಮನ್ಪುನ ಮಾತ್ರ ಒಂದು ಬುರ್ದು ಧಾರ್ಮಿಕ ಆಚಾರ ಇದು ದೈವಸ್ಥಾನದ ನೇಮಕಟ್ಟುನೆಯನ್ನು ಚೇಂಜ್ ಮಾಡ್ತೀನಿ ಬೊಕ್ಕ ತಂತ್ರಿದಾರಿಯನ್ನು ಚೇಂಜ್ ಮಾಡ್ತೀನಿ ಐಕಾಕಲು ಓ ವಿಷಯಗಳಾಕಲು ಬರಿಯರ ಬರಿ ಅಂಚೆನೆ
ಮೂಲು ಪ್ರತಿ ಅಕ್ಕಲ್ನ ಒಂಜಿ ಕಮಿಟಿಡ್ ಒಂಜಿ ವ್ಯಕ್ತಿ ಉಂಟು ಲೋಕೇಶ್ ದೇಲಂಪಾಡಿ ಆ ಸದಸ್ಯನ ಆ ಕಮಿಟಿಡ್ದು ದೆಪ್ಪೋಡು ಆ ಸದಸ್ಯ ಆ ಕಮಿಟಿಡ್ ಇತ್ತು ನಡೆ ಮುಟ್ಟ ನಮಕ್ ನಮ್ಮ ಊರ್ದಾಗ್ಲಿಗೆ ಇಂಚಿನ ಗೆಳೆಯರ ಬಳಗ ನಿಕ್ಲ ಈ ಗೆಳೆಯರ ಬಳಗ ಈ ಎಂಗ್ಲ ಸಂಸ್ಥೆಗೆ ಇಂಚಿನ ನೋಟಿಸ್ ಬರ್ರಾವು ಎಲ್ಲ ಇದುವೇ ಕಮಿಟಿ ನಿಕ್ಲ ಊರಿಗೆ ಬರ್ರಾವು ನಿಕ್ಲ ಊರಿಗೆ ಬರ್ತೀನಲ್ಲ ಇಂಚೆನೆ ಇದುವೇ ಇಂಚೆನೆ ಕೇಸ್ ಹಾಕಲು ವಾಡಂಗೆ ಅಂಚೆನೆ ಈ ಲೋಕೇಶ್ ಮನ್ಪುನ ವ್ಯಕ್ತಿ ಉಂಡತೆ ಪ್ರತಿ ಒಂಜಿ ಕ್ಷೇತ್ರಗಳ ಪೋಪುನಿ ಕಲಂಕ್ ಮಂತದ ಅಲ್ಪದ ಗಿಡಪುನಿ ಆಗ್ಲಿ ಸಾರ್ವಜನಿಕರು ಅಲ್ಪದ ಭಕ್ತಿಯರು ದೇವಸ್ಥಾನದ ಆಡಳಿತ ಮಾಡಲು ಓಲ ಅಲ್ಪದ ಗಿಡಪುನಿ ಲಾಸ್ಟ್ಗೆ ಓಲ್ಲ ಆಯ್ತು ಮಾಡೋದು ಗಿಡಕ್ಕೆ ಬೈದೇರು ಮೂಲ ಮನ್ಪುಲ್ ಅಂಚೆನೆ ಕಲಂಕ್ ಗೊತ್ತಾಯ್ತು ಅಂಚಿನ ಆ ವ್ಯಕ್ತಿನೇ ಆಕಲ್ನ ಸಮಿತಿ ಹಿಡಿದು ದೆಪ್ಪೋಡು ಬಂದದು ಎಂಕಲ್ನ ಗೆಳೆಯರ ಬಳಗದ ಲೆಕ್ಕಡ ಎಂಕಲೊಂಜಿ ಬೇಡಿಕೆ ಆ ಬೇಡಿಕೆನ ಎಂಕಲು ಇಲ್ಲಿ ಬಂಪುನ ಅಂಚಿನ ಊರರೆಗ್ಲ ಎಂಕಲು ನುಮನ್ಪ ಅವು ಎಂಕಲೊಂಜಿ ಆ ದಿನ ಪನ್ಪ ಆ ದಿನ ತೊಲೆ ಆಕಲು ಆ ಎಂಕಲ ಬೇಡಿಕೆನ ಈಡೇರಿಸಾವ ಇಜ್ಜಿನ ಆಡ ಮುಂತ ಗೆಳೆಯರ ಬಳಗ ಎಂಚಿನ ಬಂಡದು ಎಂಕಲು ತೊಜಿಪಾವ ಏರು ಎಂಕಲು ಬರ್ಪೇರತ್ತೆ ನಮ್ಮ BJP ದಾವಡು RSS ದಾವಡು ಏರೆಗಳ ನಮ್ಮ ಗೆಳೆಯರ ಬಳಗನು ಅನ್ಯಾಯ ಮಂತಿನ ಎಂಚಿನಕ್ಕೆ ಅನ್ಯಾಯ ಮಂತಿದೇರು ಆಯ್ಕೆ ಆ ಅನ್ಯಾಯ ಅಗಲು ನಮಗೊಂದು ಉತ್ತರ ಇನಿ ಸಭೆ ಕೊರೋಡು. ಇವತ್ತಿನ ಈ ತುರ್ತು ಸಭೆಗೆ ಆಗಮಿಸಿದಂಥ ಮಂಡಲ BJP ಅಧ್ಯಕ್ಷರು ಶ್ರೀಯುತ ಚಂದ್ರವಾಸ್ ಪಂಡಿತ್ ಅವರು ಬಂದಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ದೂರದ ಊರಿಂದ ಶಿವಮೊಗ್ಗದಿಂದ ನಮ್ಮ ಪಕ್ಷದ ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ. ಪಕ್ಷದ ಕೆಲಸಕ್ಕಿಂತಲೂ ಧರ್ಮ ಸಂಘಟನೆಯಲ್ಲಿ ತುಂಬ ಹೆಸರು ಮಾಡಿದವರು ಮಧುಸೂದನ್ ಅಂತೇಳಿ ರಿಪೋರ್ಟರ್ ಆಗಿ ನೀವು ಪೇಪರಲ್ಲಿ ನೋಡಿರೋರು. ಬಳ್ಳಾರಿ ಕಡೆಯಲ್ಲಿ ಓರ್ವ ಹಿಂದೂ ಧರ್ಮಕ್ಕಾಗಿ ಶ್ರೇಷ್ಠವಾಗಿ ಹೋರಾಡಿದಂಥವರು ಶ್ರೀಯುತ ಜರ್ನಲಿಸ್ಟ್, ಅದೇ ಪತ್ರಕರ್ತ ಜರ್ನಲಿಸ್ಟ್, ಹಿಂದೂ ಧರ್ಮದ ವಿಚಾರಧಾರೆ ತುಂಬ ಕೆಲಸ ಮಾಡಿದವರು ಶ್ರೀಯುತ ಮಧುಸೂದನ್ ಇದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತ. ಇನ್ನೋರ್ವ ನಮ್ಮ ನಾಯಕರು ಚಂದ್ರಶೇಖರ್ ಹುಚ್ಚಿರಿದ್ದಾರೆ. ಪರಿಚಿತರು ನಮಗೆ, ನಮ್ಮ ಎಲ್ಲ ದೇವಸ್ಥಾನದ ಕಾರ್ಯಗಳಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿದವರು. ಇವರಿಗೆ ಕೂಡ ಆರ್ಥಿಕವಾಗಿ ಸ್ವಾಗತಿಸಿದ್ದಾರೆ. ಶ್ರೀಧರಣ್ಣ ಇದ್ದಾರೆ ಮುಕ್ತೇಶ್ವರರು, ಅವರಿಗೆ ಕೂಡ ಸ್ವಾಗತವನ್ನು ಕೊಡ್ತಾರೆ. ನಿಮಗೆಲ್ಲ ಆಗಲೇ ಹೇಳಿದ ವಿಚಾರ, ಉಪಾಧ್ಯಕ್ಷರಿದ್ದಾರೆ BJPದು, ಅವರಿಗೆ ಬರಬಾರ್ದಂತೆ, ಸೊ ಅಲ್ಲಿ ನಿಂತಿದ್ದಾರೆ. ಯಶವಂತ್ ಅಮೀನ್ ಇವರಿಗೆ ಕೂಡ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿ ರವಿಶಂಕರ್ ಇದ್ದಾರೆ, ಅವರಿಗೆ ಕೂಡ ಸ್ವಾಗತ ಕೊಡ್ತಾರೆ. ಮತ್ತು ಬಂದ ಎಲ್ಲರಿಗೂ ಆಗ ಸ್ವಾಗತ ಕೊಡ್ತಾರೆ. ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಸೀದವಾಗಿ ವಿಷಯಕ್ಕೆ ಬರ್ತೇನೆ. ವಿಷಯ ಗೊತ್ತಿದ್ದದೆ, ಇಲ್ಲಿ ಕಮಿಟಿ ಆಗೋದ್ರಿಂದ ಸ್ಟಾರ್ಟ್ ಆಗಿದೆ. ಕಮಿಟಿಯಲ್ಲಿ ಪಕ್ಕ 9 ಮಂದಿಯಲ್ಲಿ 6 ಮಂದಿಯನ್ನು ಹೊರಗಿನವರನ್ನು ಹಾಕಿದರು. ಹೊರಗಿನವರು ಅಂತ ಹೇಳಿದರೆ ಈ ಕ್ಷೇತ್ರಕ್ಕೆ, ಈ ಪರಿಸರಕ್ಕೆ ಸಂಬಂಧನೇ ಇಲ್ಲದ ಸುಮಾರು 3 ವರ್ಷ 4 ವರ್ಷದಲ್ಲಿ ಅವರು ಇಲ್ಲಿ ಬಂದು ಜಾಗ ತಗೊಂಡು ಮನೆ ಮಾಡಿ ನಿಂತವರು. ಅಂಥವರನ್ನು ಯಾವುದೋ ಕಾರಣಗಳಿಂದ ಸಮಿತಿಗೆ ಹಾಕಿದರು. ಆ ಸಮಿತಿ ಆಗುವ ಸಮಯದಲ್ಲಿ ಕೂಡ ಪಕ್ಷಕ್ಕೆ ಈಗ ನಮ್ಮ ಪಕ್ಷ ಆಡಳಿತ ಉಂಟು ಅಂತ ಹೇಳುವ ವಿಷಯದಲ್ಲಿ ಪಕ್ಷದ ಎಲ್ಲರ ಹಿರಿಯರ ಹತ್ರ ಹೇಳಿದ್ದೆವು. ಕಾರಣಾಂತರದಿಂದ ಅವರಿಗೆ ಆವಾಗ ಅದನ್ನೇನು ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಆಗ ಕೂಡ ಅವರೊಂದು ಮಾತು ಹೇಳಿದರು, ಅವರು ನಿಮ್ಮ ಒಟ್ಟಿಗೆ ಸೇರಿಕೊಂಡು ಹೋಗ್ತಾರಂತೆ, ಸೇರಿಕೊಂಡು ಒಟ್ಟಿಗೆ ಮಾಡಿ ಅಂತೇಳಿ. ಆ ಒಂದು ಮಾತಿಗೆ ರವಿಶಂಕರ್ ಕೂಡ ಬಹುಶಃ ಸಭೆಯಲ್ಲಿದ್ದರು. ಆ ಮಾತಿಗೆ ನಾವು ಇಷ್ಟರವರೆಗೆ ಮನ್ನಣೆ ಕೊಟ್ಟು ಅವರೊಟ್ಟಿಗೆ ಕಣ್ಣೀರು ತೋಟದ ನೇಮ ಆಗುವಾಗ, ದಸರಾದ 9 ದಿವಸದ ಪ್ರೋಗ್ರಾಮ್ ಆಗುವಾಗ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಕೈ ಜೋಡಿಸಿದ್ದೇವೆ. 25ನೇ ತಾರೀಕಿನ ನೇಮದ ಎಲ್ಲ ಮಾಡಿ ಕ್ಲೀನಿಂಗ್ ಮಾಡಿ ಹಣವನ್ನು ಕೌಂಟ್ ಮಾಡಿ ಕೂಡ ಅವರ ಕೈಗೆ ಕೊಟ್ಟಿದ್ದೇವೆ. ಕೌಂಟ್ ಮಾಡಿ ಬಂಡಲ್ಸ್ ಮಾಡಿ ಅವರ ಕೈಗೆ ಕೊಟ್ಟಿದ್ದೇವೆ. ಎಲ್ಲ ಆಗ್ತಾ ಅವ್ರು ನಮ್ಮೊಟ್ಟಿಗೆ ಇದ್ದೇನೆ ಅಂತೇಳಿ ನಮ್ಮ ಸಮಿತಿಯ ಎಲ್ಲರಿಗೆ ಸೇರಿ ಇವತ್ತಿಗೆ ಸಾಧಾರಣ 10 ರಿಂದ 17 ನೋಟಿಸ್ ಬಿಡ್ತಾರೆ. ಅದು AC ಆಗಿರ್ಬೋದು, ಸ್ಟೇಷನಿಂದ ಆಗಿರ್ಬೋದು, ಪಂಚಾಯತಿನಿಂದ ಆಗಿರ್ಬೋದು, ಮತ್ತೆ AC ಆಗಿರ್ಬೋದು, ಮತ್ತೆ ಸ್ಟೇಷನಿಂದ ಆಗಿರ್ಬೋದು, ಬೇರೆ ಬೇರೆ ಕಾರಣದಲ್ಲಿ ಬಿಡ್ತಾರೆ. ಮೊದಲಿನ ಸಮಿತಿ, ಇವರು ಬರೋದಕ್ಕಿಂತ ಮೊದಲಿನ ಸಮಿತಿಯಲ್ಲಿ ಮೌಖಿಕವಾಗಿ ನಾವು ಅನುಮತಿ ತಗೊಂಡು 2 ಪಿಲ್ಲರ್ ಮಾಡ್ತೇವೆ, ಯಾವುದು ದ್ವಾರ ಮಾಡಲಿಕ್ಕೆ ಅಂತೇಳಿ. ಕಾರಣಾಂತರದಿಂದ ಅದನ್ನು ಫೈನಾನ್ಷಿಯಲ್ ಇಶ್ಯೂ ಬಂತು, ಕೊರೋನಾದ ಪ್ರಾಬ್ಲಮ್ ಬಂತು, ಮತ್ತು ಈ ಕಮಿಟಿದು ಪ್ರಾಬ್ಲಮ್ ಬಂತು. ಕಮಿಟಿ ಚೇಂಜ್ ಆಗುವಾಗ ನಾವು ಎಲ್ಲ ಮಾಡೋದು ಸರಿ ಇಲ್ಲ ಅಂತೇಳಿ ನಿಲ್ಲಿಸಿದೆವು. ಕಾರಣಾಂತರದಿಂದ ಮೊನ್ನೆ ಮತ್ತೆ ಮಾಡಲಿಕ್ಕೆ ಶುರು ಮಾಡಿದೆವು. ಶುರು ಮಾಡುವಾಗ ಅದರ ವಿಜ್ಞಾಪನಾ ಪತ್ರವನ್ನು
ಅಧ್ಯಕ್ಷರ ಹತ್ರ, ಈಗ ಯಾರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೂರಜ್ ಅಂತೇಳಿ, ಆ ಅಧ್ಯಕ್ಷರ ಹತ್ರವೇ ನಾವು ಇದನ್ನು ಬಿಡುಗಡೆ ಮಾಡಿಸ್ತೇವೆ. ಯಾವುದನ್ನು ವಿಜ್ಞಾಪನ ಪತ್ರವನ್ನು ಅವರ ಹತ್ರ ಆವಾಗ ಕೇಳ್ತೇವೆ, ಎಲ್ಲರ ಹತ್ರ ಕಲೆಕ್ಷನ್ ಮಾಡಿ ಮಾಡುದು, ನಿಮ್ದೇನಾದರೂ ಇದ್ದರೆ ಕೊಡಿ, ಮನೆಗೆ ಯಾವಾಗ ಬರಬೇಕಂತ ಕೇಳ್ತೀವಿ. ಆವಾಗ ಅವರು ಹೇಳ್ತಾರೆ, ಇಲ್ಲ ನಾವು ಇಲ್ಲಿಗೆ ಬರ್ತಲ್ಲಿ ಇರ್ತೇವಲ್ಲ, ನಾವು ನಿಮಗೆ ಕೊಡ್ತೇವೆ ಅಂತೇಳಿ. ಅದೆಲ್ಲ ಆಗಿ ಮೊನ್ನೆ ಸಡನ್ ಪಂಚಾಯತಿಂದ ಒಂದು ಫೋನ್ ಬರ್ತದೆ, ನಿಮ್ಮ ದ್ವಾರ ಮಾಡುವವರಿಗೆ ದ್ವಾರ ಮಾಡ್ತಾ ಇದ್ದೀರಾ, ಅದಕ್ಕೆ ಇಲ್ಲೊಂದು ಕಂಪ್ಲೇಂಟ್ ಬಂದಿದೆ, ಪಂಚಾಯತಲ್ಲಿ ಬಂದು ಮಾತಾಡಿ ಅಂತೇಳಿ. ಗೆಳೆಯರ ಬಳಗದ ಅಧ್ಯಕ್ಷರು ಧೀರಜ್ ಅಂತ ಇದ್ದಾರೆ, ಅವರ ನಂಬರ್ ಅದರಲ್ಲಿ ಉಂಟು, ಯಾವುದರಲ್ಲಿ ವಿಜ್ಞಾಪನ ಪತ್ರದಲ್ಲಿ ಅದರದ್ದು ಕಾಪಿ ಕೂಡ ಕೊಟ್ಟಿದ್ದಾರೆ. ಅದನ್ನು ನಿಮಗೆ ಇದು ಕೊಡ್ತೇವೆ, ಕಾಪಿ ಕೊಡ್ತೇವೆ. ಅದರ ಕಾಪಿಯನ್ನು ಕೂಡ ಪೇಸ್ಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಪಂಚಾಯತಿಗೆ ಹೋಗಿ ಮಾತಾಡುವಾಗ ಅದರಲ್ಲಿ ಏನು ಹೇಗೆ ಉಂಟು ಅಂತ ಹೇಳಿದರೆ, ನೀವು ಅಕ್ರಮವಾಗಿ ಗೋಪುರವನ್ನು ಮಾಡ್ತಾ ಇದ್ದೀರಾ, ಅಕ್ರಮವಾಗಿ ಧನ ಸಂಗ್ರಹ ಮಾಡ್ತಿದ್ದೀರಾ, ಈ ಅಕ್ರಮ ಗೋಪುರವನ್ನು ತೆರವುಗೊಳಿಸಬೇಕು ಅಂತೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಆ ಕಾರಣದಿಂದಾಗಿ ಇಲ್ಲಿ ಎಲ್ಲ ಊರಿನ ಇಲ್ಲಿ ಇರುವವರು BJP ಆಗಲಿ ಸಂಘಟನೆಗಳಲ್ಲಾಗಲಿ ದುಡಿದವರು, ನಾವು ಯಾವುದೇ ನಿರ್ಧಾರ ತಗೊಳ್ಳದಿದ್ದರೆ ನಿಮ್ಮ ಹತ್ರ ಹೇಳಿ ಮತ್ತೆ ಎಂಥಾದರೂ ನಿರ್ಧಾರ ತಗೊಳ್ಬೇಕಂತ ಇಲ್ಲಿ ಎಲ್ಲರ ಅಭಿಪ್ರಾಯ. ಸೊ ನಮಗೆ ಈ ಅಧ್ಯಕ್ಷರು 3 ವಿಷಯವನ್ನು ಈಗ ನಿಮ್ಗೆ ಹೇಳ್ತಾರೆ, ಗೆಳೆಯರ ಬಳಗದ ಅಧ್ಯಕ್ಷರು. ಅದಕ್ಕೆ ನೀವು ನಮಗೆ ಅದನ್ನು ಸರಿ ಮಾಡಿ ಕೊಡಬೇಕು. ಇಲ್ಲ ಅಂತ ಹೇಳಿದರೆ ಇಲ್ಲಿ ಅವರು ಕ್ಲಿಯರಾಗಿ ಅವರವರ ಇದನ್ನು ನಿಮಗೆ ಹೇಳ್ತಾರೆ, ಅವರು ಎಂತ ಮಾಡ್ತಾರೆ ಏನು ಮಾಡ್ತಾರೆ ಅಂತೇಳಿ ಬ್ರೀಫ್. ಮತ್ತು ಇಲ್ಲಿ ಹಣ ಫ್ರಾಡ್ ಆಗಿದೆ ಅಂತೇಳಿ ಒಂದು ಕಂಪ್ಲೇಂಟ್ ಮಾಡಿದ್ರು. ಹಣ ಫ್ರಾಡ್ ಅಂತ ಏನಾಗಲಿಲ್ಲ. ಅವರ 4 ಮಂದಿ ಅಕೌಂಟ್ ಸೆಕ್ಷನ್ ಯಾರಿದ್ದಾರೆ ಬಂದು ಕೂತ್ಕೊಳ್ಳಿ, ನಮ್ಮ ಸೈಡಿಂದ 21 ವರ್ಷ ಮಾಡಿದ ಅಕೌಂಟ್ ಸೈಡಲ್ಲಿ ನಾವು ಕೂತ್ಕೊಳ್ತೇವೆ, ಮಿಡ್ಲಲ್ಲಿ ನೀವು ಕೂತ್ಕೊಳ್ಳಿ, ಯಾವುದು ಸರಿ ಉಂಟು ಯಾವುದು ಸರಿ ಇಲ್ಲ ಅಂತ ನೀವು ವಿಮರ್ಶೆ ಮಾಡಿ. ಯಾರೋ ಒಬ್ಬ ಹೇಗೆ ಹೇಳಿದ ಅಂತ ಹೇಳಿದರೆ ಅದು ಸತ್ಯ ಆಗುವುದಿಲ್ಲ. ದೇವಸ್ಥಾನಗಳಲ್ಲಿ ಒಂದು ಪದ್ಧತಿ ಉಂಟು, A-B-C ಕ್ಯಾಟಗರೀಸ್ ಬರ್ತದೆ. ಅದು C ಕ್ಯಾಟಗರಿ B ಕ್ಯಾಟಗರಿಗೆ ಹೋದರೆ ಇಲ್ಲಿ ಆಗುವ ಯಾವುದೇ ಜೀರ್ಣೋದ್ಧಾರ ಆಗಿರ್ಬೋದು, ಯಾವುದೇ ವಿಷಯ ಆಗ್ಬೋದು, ನಾವು ವಿತ್ ಪರ್ಮಿಷನಲ್ಲಿ ತಗೊಳ್ಬೇಕು. C ಕ್ಯಾಟಗರಿ ಇದ್ದಾದರೆ ನಮಗೆ ಪರ್ಮಿಷನ್ ಇರ್ತದೆ, ನಾವೇ ಮಾಡ್ಕೊಳ್ಬೋದು. ಅದಕ್ಕೆ AC ಗವರ್ನರ್ದೆಲ್ಲ ಪರ್ಮಿಷನ್ ಬೇಕಾಗಿಲ್ಲ. ಅದಕ್ಕೆ ಎಲ್ಲ ದೇವಸ್ಥಾನದಲ್ಲಿ ಮಾಡುವಾಗ ಇಲ್ಲಿ ಕೂಡ ಅದನ್ನು ಮೇಂಟೈನ್ ಮಾಡಿ ಕೊಂಡು ಬಂದಿದೆ. ಆ ಕಂಪ್ಲೇಂಟನ್ನು ನಿಮಗೆ ಕೂಡ ಮೋಸ್ಟ್ಲಿ ಕೊಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ, ಕೊಟ್ಟಿದ್ದಾರೆ. ಆದ್ದರಿಂದ ಅದನ್ನು ಕೂಡ ಕೇಳುವುದಾದರೆ ಅವರಿಗೆ ನೀವು ಕೇಳಿದರೆ ನಾವು ನಿಮ್ಮ ಹತ್ರ ಕೊಡಲಿಕ್ಕೆ ಎಲ್ಲ ತಯಾರಿದ್ದೇವೆ. ಬಟ್ ಕಂಪ್ಲೇಂಟ್ ಕೊಡುವಾಗ ಕೂಡ ಅವ್ರು ನಿಮ್ಮ ಹತ್ರ ಹೇಳಿದ್ರು, ಎಂತ ಇದ್ರು ನಾವು ನಿಮ್ಮ ಹತ್ರ ಹೇಳ್ತೇವೆ ಅಂತ ಮೊದಲೇ ಹೇಳಿದ್ದಾರೆ ಅವತ್ತು. ಈಗ ಹೇಳಿಲ್ಲ, ಸೀದಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದನ್ನು ಪಕ್ಷ ನೀವು ಇರೋದ್ರಿಂದ ನೀವು ಸರಿ ಮಾಡಿಕೊಡ್ಬೇಕು. ಇಲ್ಲ ಅಂತ ಹೇಳಿದರೆ ಇವರ ಎಲ್ಲ ನಿರ್ಧಾರ ಎಂತ ಅಂತ ನೀವು ಕೇಳಬೇಕು. ನಾನಾಗಿ ನನ್ನ ಮನಸ್ಸಲ್ಲಿ ಬಾಯಲ್ಲಿ ಬರಲಿಕ್ಕೆ ಒಳ್ಳೆಯದಿಲ್ಲ. ನನಗೆ ಎಲ್ಲ ಹಿರಿಯರಿದ್ದೀರಾ, ಹಿಂದೂ ಧರ್ಮದ ಭದ್ರಕೋಟೆ ಅಂತ ಹೇಳ್ತೇವೆ ನಾವು. ಇಲ್ಲಿ ಒಂದು ದ್ವಾರ ಮಾಡೋದು ಯಾವುದೇ ಜಾಗ ಇರಲಿ, ಯಾವುದೇ ವಿಷಯ ಇರಲಿ, ಅದನ್ನು ಕಂಪ್ಲೇಂಟ್ ಕೊಡೋದಕ್ಕಿಂತ ಮೊದಲು ಅವರು ಕೂಡ ಸಂಘಟನೆಗೆ ದುರ್ದವರಾದ ಕಾರಣ ಇಲ್ಲಿ ಬಂದು ಮಾತಾಡ್ಬೋದಿತ್ತು. ಹೀಗಾಗಿ ನೀವು ದ್ವಾರ ಮಾಡ್ತೀರಿ, ಮಾತ್ರ ವಿಷಯ ಅಂತ ಸರಿ ತಪ್ಪು ಮಾಡುವ ಹಿರಿಯರಿದ್ದಾರೆ. ಯಾರೊಬ್ಬ ಸುಪ್ರೀಂ ಅಲ್ಲಲ್ಲ, ಅವರನ್ನು ಯಾರಾದರೂ ಕೂತ್ಕೊಳ್ಳಿಸಿರ್ತಾರೆ, ಅವರ ಎಲ್ಲಿಂದೆಲ್ಲ ಕನೆಕ್ಷನ್ ಇರ್ತಾರೆ. ಯಾರ ಹತ್ರ ಆದರೂ ಹೇಳ್ತಿದ್ರೆ ಸರಿ ಮಾಡ್ಬೋದಿತ್ತಲ್ಲ, ಮಾಡ್ಬೋದಿತ್ತು. ಅದು ನಮಗೆ ಬೇಕಾದದ್ದು ಯಾವುದು. ನಾವು ಮುಕ್ತೇಶ್ವರನ ಹಾರವನ್ನು ಮಾಡುವಾಗ ಕೂಡ ಹೇಳಿದ್ದೇವೆ, ಈಗ ಮಾಡಿ ಆಯಿತು, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಹೇಳಿದ್ದೇವೆ, ಫಸ್ಟರಲ್ಲಿ ಕೂಡ ಹೇಳಿದ್ದೇವೆ, ಅದನ್ನು ಪಾಲಿಸಿಕೊಂಡು ಬಂದಿದ್ದೇವೆ. ಇದು 5 ತಿಂಗಳಲ್ಲಿ 17 ಲೆಟ್ರ್ ಕಂಪ್ಲೇಂಟ್ ಲೆಟ್ರ್ ಬರೋದು ಅಂತ ಹೇಳಿದರೆ ನಾವು ಆಲೋಚನೆ ಮಾಡಬೇಕು ನಮ್ಮ ಸ್ಥಿತಿ ಎಲ್ಲಿಗೆ ಹೋಗಿದೆ ಅಂತೇಳಿ. ಅದಕ್ಕೋಸ್ಕರ ಹೆಚ್ಚು ಮಾತಾಡಲಿಕ್ಕೆ ಹೋಗಲಿಲ್ಲ. ಅವ್ರದ್ದು ಇದನ್ನು ಕೂಡ ಕೊಡ್ತಾರೆ ನಿಮಗೆ, ನೀವು ಅದನ್ನು ಸರಿ ಮಾಡಿ ಕೊಡಬೇಕಂತ ಚಿಕ್ಕ ತ್ವರಿತಗತಿಯಲ್ಲಿ, ಹೆಚ್ಚು ಸಮಯ ಹೋಗುವುದಕ್ಕಿಂತ ತ್ವರಿತಗತಿಯಲ್ಲಿ ಸರಿ ಮಾಡಿ ಕೊಡಬೇಕಂತ ವಿನಂತಿ. ಒಂದು ಬೇಡಿಕೆ ಅಂದರೆ ಶ್ರೀಯುತ ಮಧುಸೂದನ್ ಅವರ ಹತ್ರ, ಹಾಗೆ ಚಂದ್ರಾಸ್ ಪಂಡಿತ್ ಅವರು, ಹಾಗೆ ಚಂದ್ರಶೇಖರ್ ಉಚ್ಚಿ ಗೆಳೆಯರ ಬಳಗಕ್ಕೆ ದೇವಸ್ಥಾನದ ವಿಷಯದಲ್ಲಿ ಹಾಕಿದ ಎಲ್ಲ ಕೇಸುಗಳನ್ನು ಅವರು ತೆಗಿಬೇಕು. ನಂದು ಮೊದಲನೇ ಬೇಡಿಕೆ. ದೇವಸ್ಥಾನ ಕೇಸು DP ಕೇಸ್ ಆಗಿದೆಯೋ DP ಆಗಿದೆಯೋ ಕೆಲವೊಂದು ದೇವಸ್ಥಾನದ ಆಡಳಿತ ಅಧಿಕಾರ ಬಿಟ್ಟು ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಿಸಿದ ಯಾವುದೇ ಬದಲಾವಣೆ ಮಾಡಬಾರದು. ಇಲ್ಲಿಯ ತಂತ್ರಿಗಳನ್ನು ಚೇಂಜ್ ಮಾಡುವುದು ಮತ್ತು ಇಲ್ಲಿಯ
ದೈವ ನರ್ತಕ ಅವರನ್ನು ಚೇಂಜ್ ಮಾಡೋದು, ಅದಕ್ಕೆ ಯಾವ ವಿಷಯಕ್ಕೆ ಅವರು ಬರಬಾರ್ದು. ದೇವಸ್ಥಾನಕ್ಕೆ ಇರುವಂಥ ಕಟ್ಟುಕಟ್ಟಾಗಿ ಬದಲಾಯಿಸ್ತಾರೆ. ಕಟ್ಟುಕಟ್ಟು ಇಷ್ಟು 10-15 ಲೆಟ್ರು ಬರಲಿಕ್ಕೆ ಕಾರಣನಾದ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಇದೇ ಕಮಿಟಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯ. ಸಮಸ್ಯೆ ನೀಡುವ ವ್ಯಕ್ತಿಯನ್ನು ಲೋಕೇಶ್ ದೇವಲಂಪಾಡಿ ಅವರನ್ನು ಸಮಿತಿಯಿಂದ ಕೈ ಬಿಡಬೇಕು. ಲೋಕೇಶ್ ಬೇಲಂಪಾಡಿ ದೇವಲಂಪಾಡಿ ಅವನ ಎಂಥ ಸಾಕದಂತ ಎಲ್ಲದರಲ್ಲಿ ಓಡಿಸಿದ್ದಾರೆ. ಎಲ್ಲ ಈಗ ಇಲ್ಲಿಗೆ ಬಂದಿದ್ದಾರೆ. ಕಾಸರಗೋಡು ಎಷ್ಟು ವರ್ಷದ ವಾಸ ಇದೆ? 5 ವರ್ಷ ಇದನ್ನು ಕೊಡಿ ಅಂದರೆ ಬುಲೆಟ್ ಬಂಡೆ ಕೈ ಎತ್ತಿ ಆಮೇಲೆ ಬುಲೆಟ್ ಬಂಡೆ ಒಬ್ಬೊಬ್ಬರೇ ನಮ್ಮ ಅನಿಸಿಕೆ ಪಕ್ಕ. ಅವನು ಇದಕ್ಕಿಂತ ಮೊದಲು ಈ ಕಮಿಟಿಯವರು ಈ ದೇವಸ್ಥಾನಕ್ಕೆ ಬರಲೇ ಇಲ್ಲ. ಅವರು ಅದೇನು ಗೊತ್ತಾ, ಅವ್ರು ಹೇಳಿದಂದ್ರೆ ಮೊದಲು ಒಂದು ಕಟ್ಕಟ್ಲೆ ಸೇವಾ ಸಮಿತಿಯಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆ ದೇವಸ್ಥಾನ ಚಾಕಿರಿ ಮಾಡಿರಬೇಕು. ಅಂಥವ್ರು ಮಾತ್ರ ಸೇರಿಸುವಂಥ ಜವಾಬ್ದಾರಿ ಅಂತ ಅದು ಎಲ್ಲ ಕಡೆ ನಮ್ಮ ದೇವಸ್ಥಾನ ಇರುವಂಥ ಕಟ್ಟುಕಟ್ಟ ಅದು ಅವರು ಹೇಳ್ತಾ ಇದ್ದಾರೆ. ಮೊದಲು ಇರಲಿಲ್ಲ, ಸಡನ್ ಆಗಿ ಬಂದು ಇದರಲ್ಲಿ ಸಮಿತಿಯಲ್ಲಿ ಸೇರ್ಕೊಂಡು ಸರಿತಾನೆ. ಒಂದು ನಿಮಿಷ ಸರಿತಾನೆ. ದೇವಸ್ಥಾನದ ಮೇಲೆ ಮಾಡಿರುವಂಥ ಪ್ರಕರಣಗಳನ್ನು ಹಿಂಪಡಿಬೇಕಾಗಿರುವಂಥದ್ದು ಒಂದು ವಿಚಾರ, ಬೇಡಿಕೆ ಆಯಿತಾ. ಹೌದಾ? ಇದು ಎರಡನೇದು, ದೇವಸ್ಥಾನ ಆಡಳಿತ ಮಂಡಳಿ ವ್ಯವಸ್ಥೆನ ಬಿಟ್ಟು ಬೇರೆ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಬಾರ್ದು ಅನ್ನುವ ರೀತಿ ಅದು ಹೇಗಿತ್ತು ಹಾಗೆ ನಡ್ಕೊಂಡು ಹೋಗಬೇಕು. ಹೌದಾ? 2 ಬೇಡಿಕೆ. ಹೌದಾ? ಮೂರನೇದು, ಇವರನ್ನು ಕೈ ಬಿಡಬೇಕು ಅಂತಿದೆ ಲೋಕೇಶ್. ಈ 3 ಅಂಶಗಳನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಅದನ್ನು ಎದ್ದು ನೀಟಾಗಿ ಒಬ್ಬರು ಕೈ ಎತ್ತಿ ಫಸ್ಟ್ ಕೈ ಎತ್ತಿ ಸಸ್ಯನ ನೀವಲ್ಲಿ ಮಾತಾಡಬಾರ್ದು. ಒಂದು ತಿಂಗಳೊಳಗೆಲ್ಲ ಲೆಕ್ಕ ಪತ್ರ ಕೊಡ್ತಿದ್ರು, ಇಷ್ಟು ಖರ್ಚಾಯ್ತು ಇಷ್ಟು. ಈಗ ನಮಗೆ ಆ ಜಾತ್ರೆ ಆಗಿ ಎಷ್ಟು ತಿಂಗಳಾಯ್ತು, ಇನ್ನೂ ಸಹ ಅದ್ರ ಲೆಕ್ಕಾಚಾರ ಕೊಡಲಿಲ್ಲ. ಏನು ಕೇಳಬೇಕು, ಅವ್ರು ಹೇಳಿದ್ರು ಸಹ ಬರುವುದಿಲ್ಲ. ಅಲ್ಲಿ ನೆಲೆಸಿದಂಥ ಅವರಿಗೆ ಆ ವ್ಯವಸ್ಥಾಪನಾ ಸಮಿತಿಯಲ್ಲಿ ಅಲ್ಲಿ ಏನಾದ್ರು ಅವರಿಗೆ ಸ್ಥಾನಮಾನ ಕೊಡಬೇಕು. ಇಲ್ಲಿ ಎಂತ ಆಗಿದೆ ಅಂತ ಹೇಳಿದರೆ, ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಒಬ್ಬರದ್ದು ಮುಖ ಪರಿಚಯ ಇಲ್ಲ. ಇಷ್ಟು ಜನ ಅಲ್ಲ, ಒಂದು ವಿಷಯ ಅಲ್ಲ, ಒಂದು ವಿಷಯ ಆಗಿದೆ ಇದರಲ್ಲಿ. ಎಂತ ಅಂತ ಹೇಳಿದರೆ ಅವ್ರದ್ದು ಒಂದು ಇಲ್ಲಿ ಮುಖ ಪರಿಚಯ ಇಲ್ಲ. ಎರಡನೇದು, ಇಲ್ಲಿ ಮಂಗಳವಾರ ಪೂಜೆ ಉಂಟು, ಸಂಕ್ರಮಣ ಪೂಜೆ ಉಂಟು, ಅದಕ್ಕೆ ಯಾವುದಕ್ಕೆ ಬರೋದಿಲ್ಲ. ಹಾಂ, ಈಗ ನಮ್ಮದು ಅವರು ಸದಸ್ಯರು ಹೇಳಿದಾಗೆ ಜಾತ್ರೆ ಆಗುವಾಗ 2 ದಿವಸಕ್ಕಿಂತ ಮುಂಚೆ ಬರೋದು. ಯಾಕೆಂತ ಹೇಳಿದ್ರೆ ಇಲ್ಲಿ ಅಂತ ಹೇಳಿದ್ರೆ 1 ವಾರಕ್ಕಿಂತ ಮುಂಚೆ ಕೆಲಸ ಉಂಟು, ಅದಕ್ಕೆ ಕೂಡ ಬರೋದಿಲ್ಲ. ಇಲ್ಲಿ ಅನ್ನಛತ್ರದ ಬಟ್ಟಲು ತುಳಿಯುವಾಗ ಅವರಿರೋದಿಲ್ಲ, ಬಾಕಿ ಕೆಲಸ ಎಲ್ಲ ಮಾಡಲಿಕ್ಕೆ ಯಾರ್ಯಾರು ಮಾಡಬೇಕು. ಈಗ ಇಲ್ಲಿ ಸೇವಾ ಸಮಿತಿ ಇದ್ದ ಕಾರಣದಿಂದಾಗಿ ಇಲ್ಲಿ ಕಾರ್ಯಕ್ರಮ ಎಲ್ಲ ನಡೀತದೆ. 20 ವರ್ಷದ ಕಾಲಿಡದವರು ಈಗ ಬಂದಿದ್ದಾರೆ. ಮತ್ತೊಂದು ಕಮಿಟಿ ಆಗುವಾಗ ಕೂಡ ಏನಾಗಿದೆ ಅಂತ ಹೇಳಿದರೆ, ನಾನು ಹೇಳ್ತೇನೆ ಸಂಘ ಪರಿವಾರದ ಇರೋದಕ್ಕೆ ಬರಲಿಕ್ಕೆ ಇಲ್ಲ ಅಂತ ಹೇಳಿದರು. ನಾವು ಮಂಡಲದ ಅಧ್ಯಕ್ಷರಿಗೆ ಹೇಳಿದ್ದೇವೆ, ಜಿಲ್ಲಾಧ್ಯಕ್ಷರಿಗೆ ಹೇಳಿದ್ದೇವೆ. ಮಂಡಲದ ಅಧ್ಯಕ್ಷರು ಹೇಳುವಾಗ, ಜಿಲ್ಲಾಧ್ಯಕ್ಷರು ಹೇಳುವಾಗ ಹೇಳಿದ್ರೆ ನೀವು ಅಲ್ಲಿ ಕರೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಿ. ಅಲ್ಲಿ ಕೇಳುವಾಗ ಅಂತ ಹೇಳಿದ್ರೆ ಸಂಘ ಪರಿವಾರದಕ್ಕೆ ಕೈ ಹಾಕ್ಲಿಕ್ಕೇನಿಲ್ಲ ಅಂತ ಹೇಳಿ ನನಗೆ ಯಾವುದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆವಾಗ ಯಾರಿಗೆ ಗೊತ್ತಿಲ್ಲ ಅಂತ ಆದರೆ ಇಲ್ಲಿ ಇಷ್ಟು ದೇವಸ್ಥಾನದ ಕೆಲಸ ಗೊತ್ತಿಲ್ಲದವರು ಹೇಗೆ ಬಂದು ಇಲ್ಲಿ ಕಮಿಟಿ ಮಾಡುವಾಗ ಅವರನ್ನು ಮೌನವಾಗಿ ಕೂತೊಳಿಸಿದ್ದಾರೆ. ಪೊಲೀಸ್ ಬರುವಂಥ ಪರಿಸ್ಥಿತಿ ಆಗಿದೆ ಇಲ್ಲಿ. ಯಾಕೆಂದರೆ ಇಷ್ಟು ಜನ ಅಲ್ಲ, ನಾವು ಅಧ್ಯಕ್ಷರೇ ತಿಳಿಸಿದ್ದೇವೆ, ಮಂಡಲದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರೇ ತಿಳಿಸಿದ್ದೇವೆ, ಎಲ್ಲ ತಿಳಿಸಿದ್ದೇವೆ. ಇದು ಅಲ್ಲ ವಿಸ್ತಾರ. ನಾವು ಇದನ್ನು ಯಾಕೆ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ, ಇಲ್ಲಿ ಯಾರ ಹತ್ರ ಹೇಳಿದ್ರು ಕೂಡ ಎಂತ ಅಂತ ಗೊತ್ತಿಲ್ಲ, ಸಂಘದವರು ಅಂತ ಹೇಳಿದ್ರೆ ಹೆದರ್ತಾರೆ. ಏನಾದರೂ ಚುನಾವಣೆಗೆ ಸೀಟು ಕೊಡೋದಿಲ್ವಾ? ಖಂಡಿತ ಇದೆ. ಚುನಾವಣೆಗೆ ಸೀಟು ಕೊಡೋದಿಲ್ವಾ? ಗ್ರಾಮ ಪಂಚಾಯತ್ ಸೀಟ್ ಕೊಡೋದಿಲ್ವಾ? ಜಿಲ್ಲಾ ಪಂಚಾಯತ್ ಸೀಟ್ ಕೊಡೋದಿಲ್ವಾ? ಏನೋ ಅಂತ ಹೇಳಿರ್ತಾರೆ.
ನಾವು ಕಾರ್ಯಕರ್ತರಾಗಿ ನಾವೆಲ್ಲ ದುಡಿತೇವೆ. ಹಾಗಾಗಿ ಇಲ್ಲಿ ಯಾಕೆ ಅಂತ ನಾವು ಹೇಳುವವರು ಸಂಘದ ಹಿರಿಯರಿಗೆ ಎಲ್ಲ ನಾವು ತಿಳಿಸಿದ್ದೇವೆ ಇದರ ಬಗ್ಗೆ. ಯಾರು ಇದರ ಬಗ್ಗೆ ಏನು ಗಮನ ಕೊಟ್ಟಿಲ್ಲ. ಇಲ್ಲಿ ತೊಂದರೆ ಆದದ್ದು ಕೂಡ ಅದೇ. ಇಷ್ಟವರೆಗೆ 20 ವರ್ಷ ತನಕ ಏನೇನು ತೊಂದರೆ ಆಗಲಿಲ್ಲ. ಈ ಸಲ ತೊಂದರೆ ಆಗಿದೆ. ಇಷ್ಟ ತನಕ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಿಂದ ಬಂದು ನಮ್ಮ ಹುಂಡಿಗೆ ಕೂಡ ಬೀಗ ಹಾಕಲಿಲ್ಲ. ಈ ಸರಿ ಒಂದು ಹುಂಡಿಗೆ ಬೀಗ ಹಾಕಿದ್ದಾರೆ. ಯಾರೋ ಒಬ್ಬ ತಂತ್ರಿಯವರು ತಂದು ಅಲ್ಲಿ ನಮ್ಮದು ದೇವಸ್ಥಾನದ ಚೇರಲ್ಲಿ ಕೂತ್ಕೊಳ್ತಾರೆ. ಯಾರಂತ ಗೊತ್ತಿಲ್ಲ. ಧಾರ್ಮಿಕ ದತ್ತ ಇಲಾಖೆ ಕೊಡುವಾಗ ಈಗ ಮುಂದಿನ ದಿವಸದಲ್ಲಿ ಇನ್ನು BJPಗೆ ಇಲ್ಲಿ ಆಡಳಿತ ಬರ್ತದೆ ಜಿಲ್ಲೆಯಲ್ಲಿ. ಈಗ ನಮ್ಮದು ದೇಶದಲ್ಲಿ ಬರುವಾಗ ಈಗ ಮತ ಹಾಕಿದವರು ಈಗ ಹೇಳ್ತಾರೆ ಎಂಟು ದಯಮಾರ BJPಗೆ ಓಟು ಮಾಡಿ ಇಂಚೆ ವ್ಯವಸ್ಥೆ ಅಂತ ಹೇಳುವಾಗ ನಾವು ಏನು ಮಾಡಬೇಕಿಲ್ಲ. ನಾವು ಬೇರೆ ಹೇಳಿ ಯಾಕೆಂತ ಹೇಳಿದ್ರೆ ಇಲ್ಲಿ ಈ ಭಾಗದಲ್ಲಿ ಎಂತ ಅಂತಂದರೆ ವೋಟ್ ಬ್ಯಾಂಕ್ BJP ವೋಟ್ ಬ್ಯಾಂಕ್. ಇಲ್ಲಿ ಸಮಸ್ಯೆ ಆಗಬಾರ್ದು. ನಾವಲ್ಲ ಈ ಸಂದರ್ಭದಲ್ಲಿ ಅಂತಂದರೆ 1-2 ತಿಂಗಳು ಚುನಾವಣೆ ಮಾಡ್ತದೆ. ಈಗ ನಮ್ಮ ಅಧ್ಯಕ್ಷರು ಕೊಟ್ಟ ಹಾಗೆ ಇದಕ್ಕೆ ನೀವು ಕರೆಕ್ಟಾಗಿ ಸ್ಪಂದನೆ ಕೊಡಿ. ಏನೆಲ್ಲ ಆಗಿದೆ ಅದಕ್ಕೆ ಕರೆಕ್ಟಾಗಿ ಸ್ಪಂದನೆ ಕೊಡಿ. ಈಗ ನಿಮಗೆ ಇವತ್ತೇ ನೋಡಿ ಇವತ್ತೇ ಆಗೋದು 2 ದಿವಸ ಬೇಕಾದ ಒಂದು ಕಾಲಾವಕಾಶ ಕೊಡ್ತೇವೆ. ಯಾಕೆಂತ ಹೇಳಿದ್ರೆ ಅದನ್ನು ತುಂಬ ದೂರ ಕೊಂಡೋಗಬಾರ್ದು. ನಮಗೆ ದೂರದ್ದು ಕೂಡ ಅರ್ಜೆಂಟಾಗಿ ಕೆಲಸ ಆಗಬೇಕು. ನೀವು ಅದನ್ನು ಖುದ್ದಾಗಿ ಇಮಿಡಿಯೇಟ್ ಆಗಿ ಅದು ಎಂತ ಎಲ್ಲ ಕೊಟ್ಟಿದ್ದಾರೆ ಅದನ್ನು ನೀವು ಖುದ್ದಾಗಿ ನಮಗೆ ಆ ಸಮಸ್ಯೆಯನ್ನು ಸರಿಪಡಿಸಬೇಕಂತೇಳಿ ನಿಮ್ಮನ್ನು ಇವತ್ತು ಕರೆದು ಬೇರೆ ಬೇರೆನೇ ಒಂದೇ ನಮಗೂ ಸಂಶಯ ಸೇವಾ ಸಮಿತಿ ಅಂತ ಬೇರೆ ನಾವು ಸೇವಾ ಸಮಿತಿ ಅಂತ ಮಾಡಿಟ್ಟಿದ್ದೆವು. ಆ ಸೇವಾ ಸಮಿತಿಯನ್ನು ಬಿಟ್ಟಿದ್ದಾರೆ ಇನ್ವಿಟೇಷನ್ ಅಲ್ಲಿ. ಅದ್ರ ನಂತರ ಗೆಳೆಯರ ಬಳಗ ಅಂತ ಗೆಳೆಯರ ಬಳಗ ಯಾವಾಗ ಅವ್ರು ಮಾಡಿದ್ದ ಇನ್ವಿಟೇಷನ್ ಉಂಟಾಗಿ ಸೇವಾ ಸಮಿತಿ 20 ವರ್ಷ ಸೇವಾ ಸಮಿತಿ ಅಂತೇಳಿ ಬರ್ತಾ ಇತ್ತು. ಎಲ್ಲ ಇನ್ವಿಟೇಷನ್ ಸೇವಾ ಸಮಿತಿ ಫೈನಲ್ ಅದು ಇರಬೇಕು, ಉಂಟು ಫೈನಲ್ ಇರ್ತದೆ. ಅದನ್ನು ಚರ್ಚೆ ಮಾಡುವಾಗ ನಮ್ಮದೇ ಪ್ರಶ್ನೆ ಬಂದರೆ ನಾವು ಕೂಡ ಅಲ್ಲಿ ನಿಮ್ಮ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಇಲ್ಲಾಂದರೆ ಕೊನೆಗೆ ಏನೇನು ಬರುತ್ತೆ ಅದು ನಮ್ಮ ಊರಿನ ದೇವಸ್ಥಾನ ನಾವೇನಾಗಿ ಆಗಿಬಿಟ್ರೆ ಬೇರೆ ಆಗೋದು ಇಲ್ಲ. ಅದಕ್ಕೋಸ್ಕರ ನಾನೇನು ಹೇಳಿದ್ದೀನಿ, ಇವತ್ತು ನೀವು ಇಷ್ಟು ಸಂಖ್ಯೆಯಲ್ಲಿ ಇಷ್ಟೊಂದು ಮಾನಸಿಕತೆಯಲ್ಲಿ ಬಂದಿದ್ದು ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಗೆ ಅರ್ಥ ಆಗ್ತದೆ. ಅದಕ್ಕೋಸ್ಕರ ತಕ್ಷಣವಾಗಿ ಇದನ್ನು ನಾಳೆ ಹಿರಿಯರ ಗಮನಕ್ಕೆ ತಂದು ಕರೆದು ಮಾತನಾಡಿಸೋದು. ಅವರನ್ನು ಕೂಡ ನಾವು ಬಿಡಲಿಕ್ಕೆ ಅವರು ಕೂಡ ನಮ್ಮವರೇ, ಹೊರಗಿನವರಲ್ಲ. ಹಾಗಾಗಿ ಅವರನ್ನು ಕೂಡ ಕರೆದು ಒಂದು ಒಳ್ಳೆಯ ರೀತಿಯ ನಿಮಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಖಂಡಿತ ನಾನು ಪಾರ್ಟಿಗಳನ್ನು ಮಾಡಿ ಪ್ರಾರ್ಥನೆ ಮಾಡ್ತೇನೆ. ಯಾಕಂತ ಕೇಳಿದರೆ ನಮಗೆ 2 ಕಣ್ಣು ಕೂಡ ನಮ್ಮದೇ. ಯಾವ ಕಣ್ಣಿಗೂ ನೋವಾದರೂ ನೋವೇ. ಅದಕ್ಕೋಸ್ಕರ ಎಲ್ಲರನ್ನು ಒಟ್ಟು ಸೇರಿಸಿ ಒಳ್ಳೆಯ ರೀತಿ. ಯಾಕಂದರೆ ಬೇರೆ ಒಂದು ಕಡೆ ದೇವಸ್ಥಾನದಲ್ಲಿ ಇದೇ ರೀತಿ ಪರಿಸ್ಥಿತಿ ಬಂದಿತ್ತು. ಇವಾಗ ದೇವರದಿಂದ ಭಾಳ ಒಳ್ಳೆಯ ರೀತಿಯಲ್ಲಿ ಅದು ಅಭಿವೃದ್ಧಿ ಆಗ್ತದೆ. ಮೊನ್ನೆ ಅದು ಸಮಸ್ಯೆ ಆಗಿತ್ತು. ಜಿಲ್ಲಾಧ್ಯಕ್ಷರು ಎಲ್ಲರೂ ಪ್ರಮುಖರು ಸೇರಿಕೊಂಡು ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ನನಗೆ ವಿಶ್ವಾಸ ಇದೆ ಮಲಯಾಳಿ ಚಾಮುಂಡಿ ಅನ್ನುವಂಥ ಸತ್ಯ ಅದು ಹೇಳಿ ಏನಾದರೂ ನಾವು ಹೇಳಿದಂತಿಲ್ಲ. ಅದಕ್ಕೆ ಒಳ್ಳೆದಾದ ಒಂದು ಶಕ್ತಿ ಇದೆ, ಒಬ್ಬ ಕಾರಣಕ ಇದೆ. ಅವಳು ಏನಾದರೂ ಸ್ವಲ್ಪ ಕೋಪಗೊಂಡು ಅಂತ ಹೇಳಿದರೆ ಮತ್ತೆ ಅದನ್ನು ಯಾರಿಗೂ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಸಂಪೂರ್ಣ ನಂಬಿಕೆಯೂ ಇದೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಯಾರೂ ಕೂಡ ಜಾಗದಲ್ಲಿ ಏರು ಧ್ವನಿಯಲ್ಲಿ ಮಾತಾಡುವಂಥದ್ದು ಸರಿಯಲ್ಲ. ಈ ಒಟ್ಟಾರೆಯಲ್ಲಿ ಯಾರಿಗೂ ಒಂದು ರೀತಿಯಲ್ಲಿ ನೋವಾದ ರೀತಿಯಲ್ಲಿ ಮಾತಾಡೋದು ಸರಿಯಲ್ಲ. ಹಾಗಾಗಿ ಖಂಡಿತವಾಗಿಯೂ ಇದನ್ನು ಹಿರಿಯರ ಗಮನಕ್ಕೆ ತಂದು ಒಂದು ಒಳ್ಳೆಯ ರೀತಿಯ ಒಂದು ವಾತಾವರಣ ತಂದು ನಮ್ಮ ಈ ನಾಡು ಹೇಳಬೇಕು ಎಲ್ಲರೂ ಕೂಡ. ಇದು ಆಗಿ ಎಡ್ಡೆಗಂತ ಯಾವಾಗಲೂ ಒಂದು ಸಮಸ್ಯೆ ಆಗಿ ದೊಡ್ಡದಾಗೋದೇ ಒಳ್ಳೆಯದಾಗಲಿಕ್ಕೆ ಅಂತ ಹೇಳೋದು ನಮ್ಗೆ ಗೊತ್ತಿದೆ. ಆದುದೆಲ್ಲ ಒಳ್ಳೆಯದು ಇದನ್ನು ಆಗಲಿದ್ದು ಒಳ್ಳೆಯದು. ಹಾಗಾಗಿ ನಾವೆಲ್ಲರೂ ಕೂಡ ಕೆಟ್ಟ ಭಾವನೆಯನ್ನು ಬಿಟ್ಬಿಡೋಣ. ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗೋ ರೀತಿಯಲ್ಲಿ ಆಲೋಚನೆ ಮಾಡೋಣ. ಖಂಡಿತವಾಗಿ ಈ ದೇವಸ್ಥಾನ ಅಭಿವೃದ್ಧಿಯಲ್ಲಿ ನೀವು ಮತ್ತೆ ಆಡಳಿತ ಮಾಡೋಣ. ಒಟ್ಟು ಸೇರಿ ಒಂದು ರೀತಿಯ ಆ ಸಂದೇಶವನ್ನು ಈ ಸಮಾಜಕ್ಕೆ ಕೊಡುವಂಥ ಕೆಲಸ ನಮ್ಮಿಂದಾಗಲಿ. ಅದಕ್ಕೆ ತಕ್ಕ ಶಕ್ತಿ ನಮ್ಮ ತಾಯಿ ಕೊಡಲಿ ಅನ್ನುವಂಥ ಪ್ರಾರ್ಥನೆ ಈ ಸಂದರ್ಭ ಹೇಳಿ ಈ ವಿಚಾರವನ್ನು ತಕ್ಷಣವಾಗಿ ಇವತ್ತೇ ನಾನು ರಾತ್ರಿ ಮಾತಾಡ್ತೀನಿ. ನಾಳೆ ಬೆಳಿಗ್ಗೆ ವಾಪಸ್ಸದು ಅದನ್ನು ಹಿರಿಯರ ಗಮನಕ್ಕೆ ತಂದು ಯಾವ ರೀತಿಯಲ್ಲಿ ಮಾತಾಡಬೇಕು, ಅವ್ರ ಹತ್ರ ಯಾವ ರೀತಿ ಮಾಡಬೇಕು, ಆಮೇಲೆ ನಿಮ್ಮಲ್ಲಿರುವಂಥ ಪ್ರಮುಖರು ಯಾರನ್ನು ಕರೀಬೇಕು ಅಂತ ಒಂದು ಡಿಸ್ಕಸ್ ಮಾಡಿ ಎಲ್ಲರನ್ನು ಒಟ್ಟು ಸೇರಿಸಿ ಒಂದು ಒಳ್ಳೆಯ ರೀತಿಯ ನಿರ್ಧಾರವನ್ನು ಮಾಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ, ಖಂಡಿತವಾಗಿ ಮಾಡ್ತೀನಿ. ಒಂದು ಪೂರ್ಣ ಆಗಬೇಕು. ಅದಕ್ಕೆ ನಮ್ಮ ಗೆಳೆಯರ ಬಳಗ ಅದು ಒಂದು ಕಪ್ಪು ಚುಕ್ಕೆ ಇವಾಗ ಮಾಡಿದಂದರೆ ಊರಿನವರಲ್ಲಿ ಎಲ್ಲರ ಹತ್ರ ಹೋಗಿ ಅವರು ಹಣ ಸಂಗ್ರಹ ಮಾಡ್ತಾರಂತ. ನಾವು ಅಲ್ಲಿ ಯಾವುದು ನಮ್ಮ ಕ್ಲಬ್ ಕಟ್ಟಿದಲ್ಲ, ಅದು ದ್ವಾರ ಕಟ್ಟಿದ್ದು, ಒಂದು ಕ್ಷೇತ್ರದ್ದು ದ್ವಾರ. ನಾಳು ಅದೇ ದ್ವಾರಕ್ಕೆ ಒಂದು ಎಲ್ಲ ಮೂರ್ತಿ ಎಲ್ಲ ಬರ್ತದೆ. ಗೆಳೆಯರ ಬಳಗದ ಹೆಸರು ಹಾಕಿಬಿಟ್ಟು ಮಲಯಾಳಿ ಚಾಮುಂಡಿ ದೇವಸ್ಥಾನಕ್ಕೆ ದ್ವಾರ ಅಂತೇಳಿ ಹಾಕಿದರೆ ಅದರಲ್ಲಿ ಕೆಲವು ಕಾನೂನು ತೊಡಕೊಳ್ಳು ಇರ್ಬೋದು. ಕೆಲವು ಸಂಪೂರ್ಣವಾದ ಮಾಹಿತಿ ಇಲ್ಲ. ಯಾಕಂದರೆ ಇದು ಆಡಳಿತ ವ್ಯವಸ್ಥಾಪನಾ ಸಮಿತಿ ಸರ್ಕಾರದ ಅಧೀನದಲ್ಲಿ ಬರುವುದಿಲ್ಲ. ಮಲಯಾಳಿ ಚಾಮುಂಡಿ ದೇವಸ್ಥಾನದ ಹೆಸರು ಗೆಳೆಯರ ಬಳಗ ಹಣ ಸಂಗ್ರಹ ಮಾಡಿದ್ದು ಏನಾದರೂ
ಸಮಥಿಂಗ್ ಟೆಕ್ನಿಕಲ್ ಅಲ್ಲ, ಪ್ರಾಬ್ಲಮ್ ನಾವು ಹಣ ಸಂಗ್ರಹ ಮಾಡ್ತೆ ಅಂತ ಹೇಳಿದ್ರೆ ಅದಕ್ಕೆ ರಿಸಿಪ್ಟ್ ಹೋಗು ನಿಮಗೆ ಅದಕ್ಕೆ ನಮಗೆ ಮೀಡಿಯಾ ನಮಗೆ ಈಗ ನೀವು ಮಾಡಿದ ಬಂದಿದ್ದೀರಾ ಒಂದು ರಿಸಿಪ್ಟ್ ಪುಸ್ತಕದ ಒಂದು ಜೆರಾಕ್ಸ್ ಕಾಪಿ ಮತ್ತು ನೀವು ಏನೇ ಅದೊಂದು ಕಾಪಿ ಕೊಟ್ಟರೆ ನಿಮಗೆ ಅದನ್ನು ಪೂರ್ತಿಯಾಗಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಮಾತಾಡಲಿಕ್ಕೆ ಆಗುತ್ತೆ. ಯಾಕಂದರೆ ಕೇವಲ ಇವರ ಹತ್ರ ಮಾತಾಡೋದಾಗೋದಿಲ್ಲ. ಸಂಬಂಧಪಟ್ಟಂಥ ಟಿ ಸಿ ಇದ್ದಾರೆ, ಎ ಸಿ ಇದ್ದಾರೆ, ಅವರ ಹತ್ರ ಈ ಬಗ್ಗೆ ಚರ್ಚೆ ಮಾಡಬೇಕು. ಟೆಕ್ನಿಕಲ್ ಆಗಿ ಯಾವುದಾದ್ರು ಪ್ರಾಬ್ಲಮ್ ಇದೆಯಾ, ಅವ್ರು ಮಾಡಿದ್ರಿಂದ ತೊಂದರೆ ಆಗುತ್ತೆ, ಅಥವಾ ಮಾಡಿದ್ರಿಂದ ಪ್ಲಸ್ ಆಗುತ್ತಾ, ನೆಗೆಟಿವ್ ಆಗುತ್ತೆ, ಎಲ್ಲವನ್ನೂ ಚರ್ಚೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅಧಿಕಾರಿಗಳ ಹತ್ರನೂ ಮಾತಾಡಬೇಕಾಗುತ್ತೆ, ಈ ಕಡೆಗೆ ಆಡಳಿತ ಮಂಡಳಿ ಹತ್ರ ಮಾತಾಡಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ಯಾವುದಾದ್ರು ಒಂದು ಕೊಟ್ಟು ನಮಗೆ ಯಾವುದು ಬೇಡ, ಖಾಲಿ ರಿಸಿಪ್ಟ್, ಪ್ಲೇನ್ ರಿಸಿಪ್ಟ್ ಒಂದು ಕಾಪಿ ಕೊಡಿ, ನಮಗೆ ಚರ್ಚೆ ಮಾಡಿ ಮತ್ತು ಹಾಗೆ ಹೇಳಿದಂಥ ಅದೊಂದೆರಡು ಕಾಪಿ ಕೊಡಿ. ಖಂಡಿತವಾಗಿ ಕೂಲಂಕುಷವಾಗಿ ಇದಕ್ಕೆ ನಾವು ಚರ್ಚೆ ಮಾಡಿ, ಯಾಕಂದರೆ ನಮಗೆ ಇಲ್ಲಿ ಸಮಸ್ಯೆ ಆಗುತ್ತೆ. ನಮ್ಮ ಹಿಂದೂ ಏರಿಯಾದಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗುತ್ತೆ. ಅದು ಕೂಡ ಇಲ್ಲಿ BJP ಭದ್ರಕೋಟೆ ಅನ್ನುವಂಥದ್ದು ನಮಗೆ ಗೊತ್ತೇ ಇರುವಂಥದ್ದು. ಹಾಗಾಗಿ ಇಲ್ಲಿ ಎಲ್ಲೂ ಕೂಡ ಕೊಂಚವೂ ತೊಂದರೆ ಆಗದ ರೀತಿಯಲ್ಲಿ ಜಾಗೃತಿ ಕೆಲಸವನ್ನು ಮಾಡಬೇಕಾಗುತ್ತೆ. ಸಂಪೂರ್ಣವಾದಂಥ ಮಾಹಿತಿ ಬೇಕು. ಹಾಗಾದರೆ ಎಲ್ಲೂ ನಮ್ಮ BJP ಅಂತಲ್ಲ, ಇದು ನಮ್ಮ ಒಟ್ಟು ಹಿಂದೂಗಳು, ಯಾರ ಪಕ್ಷ ಆಗಿರಲಿ, ಹಿಂದೂಗಳು ನಮಗೆ ತೊಂದರೆ ಆಗಬಾರ್ದು, ಒಂದು ಒಳ್ಳೆ ರೀತಿಯಲ್ಲಿ ಆಗಬೇಕು. ಹಿಂದೂಗಳಿಗೆ ತೊಂದರೆ ಆದಾಗ BJP ಪಾರ್ಟಿಗೆ ಕೊಟ್ಟಿರುವಂಥ ಆ ವಿಶ್ವಾಸ ಎಲ್ಲರಿಗಿದೆ. ಅದನ್ನು ಮಾಡುವಂಥ ಜವಾಬ್ದಾರಿ ಕೂಡ ನಮಗಿದೆ, ಖಂಡಿತವಾಗಿ ಮಾಡ್ತೇವೆ. ಯಾವ್ದು ತಪ್ಪಾಗಿದೆ ಅದು ಸರಿಯಾಗತ್ತೆ, ಸರಿನಾ? ಯಾರಿಗೂ ಕೂಡ ಸಾಮಾಜಿಕ ನ್ಯಾಯದಿಂದ ದೂರ ಇಡುವಂತ ಯಾರೇ ಪ್ರಯತ್ನ ಮಾಡಿದ್ರು ಬಿಡ್ಲಿಕ್ಕಿಲ್ಲ. ಎಲ್ಲರೂ ಸಾಮಾಜಿಕ ನ್ಯಾಯ ಕೊಟ್ಟೇ ಕೊಡ್ತೀವಿ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟು ಹಾಗೇ ಆಗ್ತದೆ. ಅಲ್ಲಿ ತನಕ ನಮ್ಮಲ್ಲಿ ತಾಳ್ಮೆ ಇರಬೇಕು. ಜಗತ್ತಿನಲ್ಲಿ ಎಷ್ಟು ಪಾರ್ಟಿಗಳಿದ್ದಾವೆ, ಎಷ್ಟು ಪಕ್ಷಗಳಿದ್ದಾವೆ, ರಾಜಕೀಯ ಪಕ್ಷ, ಅದರಲ್ಲಿ ಒಂದೇ ಒಂದು ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ ಹಿಂದೂಗಳ ಪರವಿಲ್ಲ ಅಂತ. ಇದು ಹಿಂದೂ ವಿರೋಧಿ ಆಯ್ತಲ್ಲ. ಪಕ್ಷ ಅಲ್ಲ, ವ್ಯಕ್ತಿ ಮಾಡಿದ ತಪ್ಪು ಪಕ್ಷ ಕೇಳ್ಬೇಡಿ. ವ್ಯಕ್ತಿಯ ಎಲ್ಲವನ್ನು ಕೂಲಂಕುಷವಾಗಿ ಹಿರಿಯರ ಗಮನಕ್ಕೆ ತಂದು ನೀವು ಹೇಳಿದ್ದನ್ನು ಅಲ್ಲಿ ಮುಟ್ಟಿಸುವಂಥದ್ದು ಮತ್ತು ಅದಕ್ಕೆ ಒತ್ತಡ ಹಾಕುವಂಥ ಜವಾಬ್ದಾರಿ ನಂದು. ನೀವೀಗ ನನ್ನ ಮೇಲೆ ಹೇಗೆ ಒತ್ತಡ ಆಗ್ತಾ ಇದ್ದೀರಾ, ಇದೇ ಒತ್ತಡವನ್ನು ಹಿರಿಯರ ಮೇಲೆ ಹಾಕ್ಬಿಟ್ಟು ಅದಕ್ಕೊಂದು ಪರಿಹಾರವನ್ನು ಮಾಡುವಂಥ ಜವಾಬ್ದಾರಿ ನಂದು. ಅದಕ್ಕೋಸ್ಕರ ಚರ್ಚೆ ಮಾಡ್ತಾ ಹೋದರೆ ಚರ್ಚೆಗೆ ಕೊನೆ ಇಲ್ಲ. ಅದಕ್ಕೋಸ್ಕರ ಚರ್ಚೆ ಎಷ್ಟು ವಿಚಾರಗಳು ಬೇಕಾದ ಚರ್ಚೆ ಸಿಗುತ್ತೆ. ಪರಿಹಾರಕ್ಕೆ ಸಿಗೋದು ಒಂದೇ ಸೂತ್ರ, ಅದೇ ಪರಿಹಾರ ಸೂತ್ರವನ್ನು ಹುಡ್ಕೋಣ. ಪರಿಹಾರವನ್ನು ಖಂಡಿತವಾಗಿಯೂ ಆದಷ್ಟು ಶೀಘ್ರ, ಯಾಕಂದರೆ ಇಲ್ಲಿ ಏನೋ ಸುಳ್ಳು ಮಾತಾಡಿ ಹೋಗಲಿ ಇರೋದಿಲ್ಲ, ಅಲ್ಲಿ ಮಾತಾಡ್ಬೋದು ಹೊರಗಡೆ. ಇದಕ್ಕೊಂದು ಚೌಕಟ್ಟಿದೆ. ಈ ಚೌಕಟ್ಟಿನ ಒಳಗಿರುವಾಗ ಅದಕ್ಕೆ ಆ ಮಾತಿಗೊಂದು ಬೆಲೆ ಇದೆ ಅಲ್ವಾ? ನೀವು ಮಾತಾಡಿದ್ದಕ್ಕೂ ಬೆಲೆ ಇದೆ, ನಾನು ಮಾತಾಡಿದ್ದಕ್ಕೂ ಬೆಲೆ ಇದೆ. ನಮ್ಗೆ ಗೊತ್ತಿದೆ ದೈವ ದೇವರ ಕಟ್ಟುಕಟ್ಟಲು ಏನು, ಅದರ ಶಕ್ತಿ ಸಾಮರ್ಥ್ಯ ಅನ್ನುವಂಥದ್ದು ನಾವೇನು ಬೇರೆಯವರು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ನಾವು ಕೂಡ ನಂಬಿಕೆ ಇರುವಂಥವ್ರು ಖಂಡಿತವಾಗಿಯೂ ಪ್ರಾಮಾಣಿಕ ಪ್ರಯತ್ನ ಮಾಡೇ ಮಾಡ್ತೇವೆ. ಈಗ ಮತ್ತಷ್ಟು ಜಾಸ್ತಿ ಆಯಿತು. ಹಾಗಾಗಿ ನನಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ಅರಿವಿದೆ. 100ಕ್ಕೆ 100 ಇಲ್ಲದಿದ್ದರೂ ಕೂಡ 100ಕ್ಕೆ 70% ಸಂಪೂರ್ಣವಾದ ಮಾಹಿತಿ ಇದೆ. ಮತ್ತು ನೀವು ಪ್ರಶಾಂತ್ ಗಟ್ಟಿ ನಮ್ಮ ಸಂಪರ್ಕದಲ್ಲಿದ್ದರಿಂದ ಮತ್ತೊಂದು 10% ಜಾಸ್ತಿ ನನಗೆ ಅದರ ಮಾಹಿತಿ ಇದೆ. ಖಂಡಿತವಾಗಿ ನನಗೆ ಗೊತ್ತಿದೆ. ಇಲ್ಲಾಂದರೆ ನಾನು ಬೇರೆ ಕಡೆ ಆದರೆ ನಾನು ಹೇಳಬೇಕಿಲ್ಲ. ನನಗೆ ಅವ್ರ ಸಂಪರ್ಕ ಜಾಸ್ತಿ ಇರೋದಕ್ಕೋಸ್ಕರ ಅದು ಕೂಡ ನನಗೆ ಅರ್ಥ ಆಗಿದೆ. ಅದಕ್ಕೋಸ್ಕರ ನಾನು ಖಂಡಿತ ಹೇಳ್ತಿದ್ದೇನೆ, 1 ವಾರದೊಳಗಡೆ ಆದಷ್ಟು ಬೇಗನೆ 4 ದಿವಸದಲ್ಲಿ ಆಗಲು ಪ್ರಯತ್ನ ಮಾಡ್ತೀನಿ. ಇಲ್ಲ ಅಂದರೆ 1 ವಾರದೊಳಗಡೆ ನಾನು ಏನಾದರೂ ಮಾಡಿ ಪ್ರಯತ್ನ ಒಬ್ಬರೇ ಮಾತಾಡಿ. ಈ ಮಳೆ ಸಂಬಂಧ ಅಲ್ಲಿ ಕಟ್ಟಿ ಜಾಸ್ತಿ ಆಗ್ತದೆ. ಆವಾಗ ಅದೇ ಮೊದಲು ಸಹ ಇವರು ಬಂದಿದ್ವಿ, ಯಾರು ಅಧ್ಯಕ್ಷರು, ಆವಾಗ ಅಧ್ಯಕ್ಷರು ನಮ್ಮ ಸಂದೇಶ ಇವರು ಬೋಲಿಯಾದವರು. ಅವತ್ತು ನಾವು ಖುದ್ದಾಗಿ ಒಂದು 7 to 9 ಮಂದಿ ಖುದ್ದಾಗಿ ಹೇಳಿದ್ವಿ, ವಿಷಯ ಹೀಗೆ ಉಂಟು, ಇಲ್ಲಿ ವ್ಯವಸ್ಥಾಪಕ ಸಮಿತಿ ಚೇಂಜ್ ಆಗ್ತಾ ಉಂಟು, ಚೇಂಜ್ ಮಾಡಿ ತಯಾರು ಮಾಡ್ತಾ ಇದ್ದಾರೆ, ಇದಕ್ಕೆ ನೀವು ಏನಾದರೂ ಒಂದು ವ್ಯವಸ್ಥೆ ಮಾಡಿ. ಅದೆಲ್ಲ ನಾನು ಮಾಡ್ತೇನೆ ಅಂತ ಹೋದವರು ನಿಲ್ಲಿಸುವಾಗಿ ಬಂದಿಲ್ಲ. ಗೊತ್ತಾಯ್ತಲ್ಲ, ನೀವು ಹೇಳಿದ್ರೆ ಈ ವಿಷಯದಲ್ಲಿ ನಿಷ್ಠೆಯಿಂದ ಮಾಡಬೇಕು. ಯಾರು ತಪ್ಪು ಮಾಡಿದ್ದಾರೆ ಅದ್ರ ಮೇಲೆ ಒಂದು ವಿಚಾರಕ್ಕೆ ಉತ್ತರ ಕೊರಬೇಕು. ಅದಕ್ಕೆ ಅವಳ ಆತ ಪ್ರಯತ್ನ ಮತ್ತು ಲಾಸ್ಟಿಗೆ ನಿಕ್ಲಿಕ್ಕೆ ತೊಂದರೆ ಆದ ರೀತಿ ಒಂದು ಎಡ್ಡ ರೀತಿ ರಾವಣವನ್ನು ಭಾವನೆ ಪ್ರಶಾಂತ್ ಏತ್ತಾಯ್ತು ಒತ್ತಡ ಮಾಡ್ತದಕ್ಕೆ ಅಂತ ಅದೇ ಗೊತ್ತು. ಇಂಗ್ಲೈತೆ ಬರೋದು ಏತ್ತಿ ಕೆಲಸ ಮಾಡ್ತಾರೆ. ಓಟು ಸೆಕೆಂಡರಿ ಓಟು ಓಟು ಸೆಕೆಂಡರಿ ನಮ್ಮ ಕಾರ್ಯಕರ್ತರು ನಮ್ಮ ಪಾರ್ಟಿ ಸಂಬಂಧಪಟ್ಟರು ಓಟು
ಮತ ಬಹಿಷ್ಕಾರ ಮಾಡಿಕೊಡೋದು ಅದಕ್ಕೆ ಅವಕಾಶ ಎಂಕ್ಲೆಗಳ ಸಮಸ್ಯೆ ಪರಿಹಾರ ಒಂದು ಅರ್ಥ ಅಂತ ಸಮಸ್ಯೆಯನ್ನು ಮಲ್ಲವ ಮನಸ್ಸು ಎಂಕ್ಲೆಗಿಲ್ಲ ಅದು ಇತ್ತಿನ ಮಲ್ಲ ಅವನು ಬೈದನು ಇತ್ತಿನ ಮಲ್ಲ ಅವನು ಕೆಲವು ಸಲ ದೈವ ನಿರ್ಧಾರ ಇಂಚಾರು ಆಯ್ತು ಕೆಲವರು ಕದಾನ ಒಂದು ಎಡ್ಡೆ ಇದು ಬಲ್ಲ ಕಣೆ ಮೇಲಿಗೆ ತೆಪ್ಪೆ ಬಾಟ್ ನಡೆದಿಲ್ಲ ಉದಾ ಹಿಡಿದು ಕ್ಲಿಯರ್ ಮಾಡ್ತಾನೆ ಸರಿಯಾದ ದೈವ ಸಂಕಲ್ಪ ಪಂಚಾಯತ್ ಬರ ಗೊತ್ತಿದ್ದೀನಿ ಅದಕ್ಕೋಸ್ಕರ ಇಂಚಾರ ಅರ್ಥ ಆಯ್ತು ಅದು ಮಾತಲ್ಲ ನಮ್ಗೆ ಪಾಸಿಟಿವ್ ಆಗ್ತದಂತ ನೆಗೆಟಿವ್ ಆಗ್ತದನ್ನ ಬಿಡಿಸಿ ಪಾಸಿಟಿವ್ ಹಾಕೋಣ ಒಂದು ಎಡ್ಡೆ ನಿರ್ಧಾರ ಬರ ನಮ್ಮ ಮಾತೇ ಮಾಡ್ತಾರೆ ಯಾವುದಕ್ಕೂ ಮಣಿಬಾರ್ದು ಈ ವಿಷಯದಲ್ಲಿ ಇಲ್ಲಿ ಪ್ರಬಲವಾಗಿ ಯಾಕೆಂದರೆ ಕೆಲವು ಪ್ರಮುಖರಿದ್ದಾರೆ ಸಂಘ ಪರಿವಾರ ಕೆಲವರು ಎಲ್ಲ ಅಂತ ಹೇಳಿದ್ರು ಅವರ ಒತ್ತಡದಿಂದಾಗಿ ಇಲ್ಲೆಲ್ಲ ಸಮಸ್ಯೆ ಅದು ಅದನ್ನು ನೀವು ಅವರು ಹೇಳಿದ್ರು ಇವರು ಹೇಳಿದ್ರು ಅದನ್ನು ಕಿವಿಗೆ ಹಾಕ್ಬೇಡಿ ಯಾಕೆಂತ ಹೇಳಿದ್ರೆ ಸಮಸ್ಯೆ ಗೊಂದಲ ಆಗ್ಬಾರ್ದು ಇಷ್ಟು ಜನ ಸೇರಿದ್ರು ಎಲ್ಲಿಯಾದ್ರೂ ಸಮಸ್ಯೆ ಅಂದರೆ 1,000 ಜನ ಜಾಸ್ತಿ ಇರ್ತೀವಿ ಯಾಕೆಂದರೆ ನಾವು ಈಗ ಇವತ್ತು ಇಲ್ಲಿ ಹೇಳಿಲ್ಲ ಸ್ವಲ್ಪ ಜನ ಬರೋದು ಅಂತೇಳಿ ಅದಕ್ಕಾಗಿ ಸಮಸ್ಯೆಯನ್ನು ಸರಿ ಮಾಡಿಸಿ 20 ವರ್ಷದಿಂದ ದೇವಸ್ಥಾನಕ್ಕೆ ಏನು ಸಮಸ್ಯೆ ಆಗಲಿಲ್ಲ ಈಗ ಒಂದು 3 ತಿಂಗಳಲ್ಲಿ ಸಮಸ್ಯೆ ಇರ್ತದೆ ಅಷ್ಟೇ. ಆ ಕಷ್ಟ ಕಾಲದಲ್ಲಿ ನಮಗೆ ಬಂದರೆ ನಾವು ಇವರ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದೇವೆ. ಆದಷ್ಟು ಬೇಗ ದೇವಿಯ ಅನುಗ್ರಹ ಯಾವುದಕ್ಕೂ ಬೇಕೆ, ಅದನ್ನು ನಂಬಿ ನಾವು ಇಷ್ಟರವರೆಗೆ ಕೆಲಸ ಮಾಡಿದವರು. ಇಷ್ಟರವರೆಗೆ ಕೈ ಬಿಡಲಿಲ್ಲ. ಯಾವುದಕ್ಕೂ ಕೂಡ ಒಂದು ಇದು ಬರ್ತದೆ, ಅಂತ್ಯ ಅಂತ ಬಂದೇ ಬರ್ತದೆ. ಮತ್ತು ದೀಪದೇ ಕಥೆ ಹೇಳಿದಾದರೆ ದೀಪ ಆರುವ ಟೈಮಲ್ಲಿ ಜೋರು ಪ್ರಜ್ವಲನೆ ಆಗ್ತದೆ ಅಂತೆ. ಅದೇ ರೀತಿ ನಮಗೆ ಕೂಡ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ನಿರ್ಧಾರ ಬರಲಿ. ಆ ನಿರ್ಧಾರಗಳು ಆದಷ್ಟು ಬೇಗ ಬರಲಿ. ಕಾಲದ ಮಿತಿ ಹೆಚ್ಚು ಈಗದ ಕಾಯುವವರಲ್ಲ, ಬರಲಿ. ಮಾತ್ರ ಇಲ್ಲಿ ನಿಜವಾಗಿ ಹೇಳೋದಾದರೆ ಇಲ್ಲಿ 20 ವರ್ಷ ದುಡ್ಡಿದ್ದವರಿಗೆ ಪಕ್ಷ ಹೇಳ್ಬಾರ್ದು, ಅನ್ಯಾಯ 100% ಆಗಿದೆ. ಅದು ಸತ್ಯ. 20 ವರ್ಷ ದುಡ್ದವರಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯವನ್ನು ಇನ್ನಾದರೂ ಸರಿ ಮಾಡಿಸಿಕೊಡುವ ಜವಾಬ್ದಾರಿ ನಿಮ್ಮ ಮೇಲೆ ಉಂಟು. ಹಿಂದುತ್ವದೊಟ್ಟಿಗೆ ಪಕ್ಷದೊಟ್ಟಿಗೆ ಹಿಂದುತ್ವ ಸಂಘಟನೆ ಆಗಬೇಕಂತ ನಮ್ಮೆಲ್ಲರ ವಿನಂತಿ. ಬಂದದಕ್ಕೆ ಎಲ್ಲರಿಗೂ, ನಿಮಗೆ ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಇಂಥ ಸಂದರ್ಭ ಸಿಗಬಾರ್ದು. ನಾವು ಒಟ್ಟಾಗಲಿಕ್ಕೆ ಇದನ್ನು ಜೀರ್ಣೋದ್ಧಾರ ಇದು ಮಾಡೋಣ, ಯಾವುದು ದ್ವಾರ ಉದ್ಘಾಟನೆ ಅಂತ ಸಂದರ್ಭಗಳು, ಒಳ್ಳೆಯ ಸಂದರ್ಭಗಳು ನಮಗೆ ಒಟ್ಟಾಗಲಿಕ್ಕೆ ಸಿಗಲಿ ಅಂತ ಹೇಳ್ತಾ. ಸಮಸ್ಯೆ ಅನ್ನುವಂಥದ್ದೇನಿಲ್ಲ, ಮನಸ್ಸಿಗೆ ಸ್ವಲ್ಪ ನೋವಾಗಿದೆ ಅಷ್ಟೇ. ವ್ಯವಸ್ಥೆಯ ಬಗ್ಗೆ ಒಂಚೂರು ನೋವಾಗಿದೆ. ಅದು ನಮ್ಮ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಸೇವಾ ಸಮಿತಿಯ ಬಗ್ಗೆ ಒಂಚೂರು ಸಣ್ಣ ಅವರ ಒಳಗೆ ಸಮಸ್ಯೆ ಇದೆ, ಮನಸ್ತಾಪ ಇದೆ. ಅದನ್ನು ಪಾರ್ಟಿ ಹಿರಿಯರ ಗಮನಕ್ಕೆ ತಂದುಬಿಟ್ಟು ಅದನ್ನು ಖಂಡಿತವಾಗಿಯೂ ಒಂದು ಒಳ್ಳೆಯ ರೀತಿಯ ನಿರ್ಧಾರವನ್ನು ಕೊಟ್ಟು ಇನ್ನು ಮುಂದೆ ಈ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಕೂಡ ನಾವೆಲ್ಲರೂ ಸೇರಿ ಈ ಅಭಿವೃದ್ಧಿಯಲ್ಲಿ ಕೂಡ ನಾವು ಕೈ ಜೋಡಿಸಿಕೊಂಡು ಒಂದು ಈ ಭಾಗದಲ್ಲಿ ಒಂದು ಮಾದರಿ ದೇವಸ್ಥಾನ ಅನ್ನುವಂಥ ಅದಕ್ಕೆ ಕಾರಣಕರ್ತರಿಗೆ ನಾವೆಲ್ಲರೂ ಕೂಡ ಸೇರಿ ಕೆಲಸ ಮಾಡ್ತೇವೆ. ನನ್ನನ್ನು BJP ಪಾರ್ಟಿ ಅಧ್ಯಕ್ಷ ಅನ್ನುವಂಥ ವಿಶ್ವಾಸದಿಂದ ಆಡಳಿತ ಪಕ್ಷದಿಂದ ಇಲ್ಲಿ ಸಮಿತಿಗಳು ರಚನೆ ಆಗಿರೋದ್ರಿಂದ ಹಾಗಾಗಿ ಇಲ್ಲಿನ ನಮ್ಮ ಭಕ್ತರಿಗೆ ಮತ್ತು ಇಲ್ಲಿನ ಸೇವಾ ಸಮಿತಿಯವರಿಗೆ ಒಂದು ವಿಶ್ವಾಸ ಇದೆ. ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರಿಗೆ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತಂದು ಅದಕ್ಕೆ ಪರಿಹಾರ ಸಿಗ್ತದೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಅಲ್ಲ, ಎರಡೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯ ಹಿರಿಯರ ಗಮನಕ್ಕೂ ತರ್ತೀವಿ. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದು ಯಾವ ರೀತಿಯ ಸಮಸ್ಯೆಗಳಾಗಿದೆ, ಯಾತಕ್ಕೋಸ್ಕರ ಸಮಸ್ಯೆ ಆಗಿದೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲಿಸಿ ಯಾವ ರೀತಿಯಲ್ಲಿ ಆ ಕಾನೂನಿನ ಚೌಕಟ್ಟಿನಲ್ಲಿ ಮಾಡಲಿಕ್ಕೆ ಆಗುತ್ತೆ ಅನ್ನುವಂಥ ನೋಡಿಬಿಟ್ಟು ನಾವು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತೀವಿ. ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಎಲ್ಲರೂ ಕೂಡ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ಅವರ ಗಮನಕ್ಕೆ ತರ್ತೀವಿ. ಗಮನಕ್ಕೆ ತಂದುಬಿಟ್ಟು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ತೀವಿ.